ದಿವ್ಯವಾಣಿ 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 ದಿವ್ಯವಾಣಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಯೇಸುನಾಮದಲ್ಲಿ ಅಂತ ನಂಬ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಯೇಸುನಾಮದಲ್ಲಿ. ಪ್ರಿಯರೇ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ರಿಂದ ವಾಕ್ಯ. ಬೈಬಲ್ ಕೈಯಲ್ಲಿದ್ದರೆ ತೆಗೆದು ಓದ್ಬೋದು. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ರಿಂದ ವಾಕ್ಯಗಳು. ನೀವು ಮಾಡುವ ಎಲ್ಲ ಕಾರ್ಯಗಳನ್ನು ಗೊಣಗುಟ್ಟದೆ, ವಿವಾದವಿಲ್ಲದೆ, ಏಕ ಮನಸ್ಸಿನಿಂದ ಮಾಡಿ, ನಿರ್ದೋಷಿಗಳು ನಿಷ್ಕಳಂಕರು ಆಗಿರಿ. ವಕ್ರಬುದ್ಧಿಯ ದುಷ್ಟ ಮನುಷ್ಯರ ನಡುವೆ ದೇವರ ಪರಿಶುದ್ಧ ಮಕ್ಕಳಂತೆ ಬಾಳಿರಿ. ಜೀವದಾಯಕ ಸಂದೇಶವನ್ನು ಎತ್ತಿ ಹಿಡಿಯಿರಿ. ಆಗ ನಕ್ಷತ್ರಗಳು ಆಕಾಶವನ್ನು ಬೆಳಗಿಸುವಂತೆ ಪ್ರಪಂಚದಲ್ಲಿ ನೀವು ಕಂಗೊಳಿಸುವಿರಿ. ಹೀಗೆ ನೀವು ನಡೆದುಕೊಂಡರೆ ನನ್ನ ಸೇವೆ ವ್ಯರ್ಥವಾಗದೆ, ಶ್ರಮ ನಿಷ್ಫಲವಾಗದೆ ಫಲಪ್ರದವಾಯಿತೆಂದು ಕ್ರಿಸ್ತರ ದಿನದಂದು ನಾನು ಹೆಮ್ಮೆ ಪಡುತ್ತೇನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ನೀವು ಎಲ್ಲ ಕಾರ್ಯಗಳನ್ನು ಗೊಣಗುಟ್ಟದೆ, ವಿವಾದವಿಲ್ಲದೆ, ಏಕ ಮನಸ್ಸಿನಿಂದ ಮಾಡಿ. ಏನು ಮಾಡೋದಾದರೂ ನಾವದು ಹೆಚ್ಚಿನವರು ಹೆಚ್ಚಿನ ಸಮಯದಲ್ಲಿ ಗೊಣಗುಟ್ಟದೆ ಮಾಡಲ್ಲ. ವಿಶೇಷವಾಗಿ ಮಕ್ಕಳು ಮನೆಯಲ್ಲಿ ಏನಾದರೂ ಕೆಲಸ ಕೊಟ್ಟರೆ, ಈ ಅಮ್ಮನಿಗೆ ಬೇರೆ ಕೆಲಸ ಇಲ್ಲ, ನನಗೇ ಕೊಡ್ತಾರೆ, ನನ್ನ ತಂಗಿಗೆ ಕೊಡಲ್ಲ, ನನ್ನ ಅಕ್ಕನಿಗೆ ಕೊಡಲ್ಲ, ನನಗೇ ಮಾಡಿಸ್ತಾರೆ ಅಲ್ವಾ? ಎಷ್ಟೋ ಸಮಯ ಕೆಲಸದ ಜಾಗದಲ್ಲಿ ನಮ್ಮ ಅಧಿಕಾರಿಗಳು ನಮಗೆ ಕೆಲಸ ಕೊಟ್ಟಾಗ ನಾವು ಹೇಗೆ ಮಾಡ್ತೀವಿ? ಇವರಿದ್ದರೆ, ಓನರ್ ಇದ್ದರೆ ನಾವು ಅಷ್ಟು ಪಕ್ಕ 100%. ಓನರ್ ಇಲ್ಲ ಅಂದರೆ ಅದು ಹೆಂಗೆ ಬೇಕಾದರೆ ಮಾಡಿ ಮುಗಿಸ್ತೀವಿ. ಆದರೆ ಪ್ರಿಯರೇ, ಎಲ್ಲ ಸಮಯದಲ್ಲೂ ಸಾವಿರ ಪ್ರಕಾಶಕ್ಕಿಂತ ದೇವರ ಕಣ್ಣು ನನ್ನನ್ನು ನಿನ್ನನ್ನು ಫಾಲೋ ಮಾಡುತ್ತಾ ಇರುತ್ತೆ, ನನ್ನನ್ನು ನಿನ್ನನ್ನು ಹಿಂಬಾಲಿಸ್ತಾ ಇರ್ತದೆ. ನಾನು ಜನರ ಮುಂದೆ ಬೇಕಾದರೆ ನಾನು ನಾಟಕ ಮಾಡ್ಬೋದು, ದೇವರ ಮುಂದೆ ಮಾಡೋಕ್ಕಾಗಲ್ಲ, ದೇವರ ಮುಂದೆ ಮಾಡೋಕ್ಕಾಗಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಸಂತ ಪೌಲರು ಹೇಳ್ತಾರೆ, ನೀವು ಮಾಡುವ ಎಲ್ಲ ಕಾರ್ಯಗಳನ್ನು ಗೊಣಗುಟ್ಟದೆ, ವಿವಾದವಿಲ್ಲದೆ, ಜಗಳವಿಲ್ಲದೆ, ಏಕ ಮನಸ್ಸಿನಿಂದ ಮಾಡಿ, ಒಂದೇ ಮನಸ್ಸಿನಿಂದ ಮಾಡಿ. ನೀವು ಗ್ರೂಪಾಗಿ ಕೆಲಸ ಮಾಡೋದಾದರೆ ಒಂದು ಟೀಮ್ ವರ್ಕ್, ಒಂದು ಮನಸ್ಸಿನಿಂದ ಮಾಡಿ. ಅದು ದೇವರ ಕಾರ್ಯ ಇರ್ಬೋದು, ಲೌಕಿಕ ಕಾರ್ಯ ಇರ್ಬೋದು, ಅಥವಾ ಬೇರೆ ಯಾವುದೇ ಕೆಲಸ ಕಾರ್ಯಗಳಾದರೂ ಒಂದು ಮನಸ್ಸಿನಿಂದ ಮಾಡಿ. ನಿರ್ದೋಷಿಗಳು ನಿಷ್ಕಳಂಕರು ಆಗಿರಿ. ಯಾವಾಗಲೂ ನಿರ್ದೋಷಿಗಳು, ಪಾಪ ಇಲ್ಲದೆ, ನಿರ್ದೋಷವಾಗಿ, ಯಾವ ದೋಷವಿಲ್ಲದೆ, ದೋಷರಹಿತವಾಗಿ, ದೇವರ ಮುಂದೆ ಇರಲಿ, ಮನುಷ್ಯರ ಮುಂದೆ ಇರಲಿ, ಯಾವಾಗಲೂ ಓಪನ್ ಹಾರ್ಟ್ ಆಗಿ, ಒಂದು ಬಿಳಿ ಹಾಳೆ ಥರ ನಿರ್ದೋಷಿಗಳು, ನಿಷ್ಕಳಂಕರು, ವಕ್ರಬುದ್ಧಿಯ ದುಷ್ಟ ಜನರ ನಡುವೆ ದೇವರ ಪರಿಶುದ್ಧ ಮಕ್ಕಳಂತೆ ಬಾಳಿರಿ. ಈ ಲೋಕ, ನಾನು ಯಾವಾಗಲೂ ನನ್ನ ಮನೆಯಲ್ಲಿ ಹೇಳ್ತಾ ಇರ್ತೀನಿ, ನಾವಿರುವ ಒಂದು ಲೋಕನೇ ಬೇರೆ, ಹೊರಗಡೆ ಇನ್ನೊಂದು ಲೋಕನೇ ಬೇರೆ. ಏಕೆಂತ ಹೇಳಿದರೆ ಪ್ರಿಯರೇ, ನಾನು ಅವತ್ತೊಂದು ಅಕ್ರೈಸ್ತ ಗ್ರೂಪಿಗೆ, ಒಂದು 49 ಜನ ಇದ್ದಂತಹ ಒಂದು ಅಕ್ರೈಸ್ತ ಗ್ರೂಪಿಗೆ ಈ ಸುವಾರ್ತೆ ಸಾರಕ್ಕೆ ಹೋದೆ. ಸುವಾರ್ತೆ ಅಂದರೆ ಕಾಮನ್ ಟಾಕ್ ಕೊಡಲಿಕ್ಕೆ ಲೇಡೀಸಿಗೆ. ಅಲ್ಲಿ ಎಲ್ಲ ಆದಮೇಲೆ, ನನ್ನ ಟಾಕೆಲ್ಲ ಆದಮೇಲೆ 1.5 ಗಂಟೆ ಮಾತಾಡಲಿಕ್ಕಿತ್ತು. ಮಾತಾಡಿ ಆದಮೇಲೆ ಒಂದು 1/4 ಗಂಟೆಯಿಂದ 20 ನಿಮಿಷ ನನಗೆ ಹೀಗೆ ಅವ್ರ ಜೊತೆ ಇದು ಮಾಡ್ಬೋದು, ವಾದ ಮಾಡ್ಬೋದು. ಅಂದರೆ ನಾವು ಆ ಗ್ರೂಪು ಮತ್ತು ನಾನು, ಅವ್ರು ಏನು ಕ್ವಶನ್ ಕೇಳ್ತಾರೆ ಅದಕ್ಕೆ ನಾನು ಇದು ಹೇಳೋದು, ಅವರು ನನ್ನ ಹತ್ರ ಏನಾದರೂ ಅದಕ್ಕೆ ಉಲ್ಟಾ ಪ್ರಶ್ನೆ ಬೇಕಾದರೂ ಕೇಳ್ಬೋದು, ವಾದ ಮಾಡ್ಬೋದು, ಓಕೆ, ಆರ್ಗ್ಯೂ ಮಾಡೋದು. ನಾನು ಹೀಗೆ ಮಾಡ್ತಾಯಿದ್ದೆ. ಆಗ ಅವರು ನನ್ನ ಹತ್ರ ಹೇಳಿದರು, ನೀವು ಹೇಳಿದ್ರಿ ಮಕ್ಕಳಿಗಾಗಿ ಬದುಕಿ, ಕುಟುಂಬಕ್ಕಾಗಿ ಬದುಕಿ, ಅದರಲ್ಲಿ ಒಂದು ಸಾರ್ಥಕತೆ ಇರ್ತದೆ ಅಂತ ಹೇಳಿದ್ರಿ. ನಾವು ಎಲ್ಲರಿಗಾಗಿ ಬದುಕಿ ಆಗುವಾಗ ನಾವು ನಮಗಾಗಿ ಬದುಕೋದು ಯಾವಾಗ? ಅವರು ನನ್ನ ಹತ್ರ ಕೇಳಿದ ಕ್ವಶನ್ ನಿಜನೇ. ಕೆಲವೊಮ್ಮೆ ನಮಗೂ ಅನ್ನಿಸ್ತದೆ ಎಲ್ಲರಿಗಾಗಿ. ನಾನು ಸಹ ಮನೆಯಲ್ಲಿ ಮಕ್ಕಳ ಹತ್ರ ಎಲ್ಲ ಹೇಳ್ತಾ ಇರ್ತೀನಿ, 50 ವರ್ಷ ಆಯಿತು ನನಗಾಗಿ ನಾನು ಒಂದು ದಿನವೂ ಬದುಕಿಲ್ಲ, ಯಾವಾಗಲೂ ಕುಟುಂಬ ಅಂತಲೇ ಹೇಳ್ತಾ ಇರ್ತೀನಿ. ಎಲ್ಲರಿಗಾಗಿ ನಾನು ಓಡ್ತೀನಿ, ಯೇಸುನಾಮದ ಮಹಿಮೆಗಾಗಿ. ಒಂದು ದಿನ ದೇವರು ಸ್ವರ್ಗದಲ್ಲಾದರೂ ಒಂದಿಷ್ಟು ಜಾಗ ಕೊಟ್ಟರೆ ಸಾಕು, ನನಗಾಗಿ ನಾನು ಬದುಕಲೇ ಇಲ್ಲ ಅಂತ ನಾನು ಹೇಳ್ತಾ ಇರ್ತೀನಿ.
ಆದರೆ ನೋಡಿ ಪ್ರಿಯರೇ, ನಾವು ತಿರುಗಿ ನೋಡುವಾಗ, ನಾನು ಅದಕ್ಕೆ ಹೇಳಿದ ಆನ್ಸರ್ ಇಷ್ಟೇ, ನಾವು ಎಲ್ಲ ಮುಗಿಸಿ ತಿರುಗಿ ನೋಡುವಾಗ ನಮ್ಮ ಗರ್ಭದಲ್ಲಿ ಹುಟ್ಟಿದ ಮಕ್ಕಳಿರ್ಬೋದು, ನಮ್ಮ ಬಾಳ ಸಂಗಾತಿ, ಸಹೋದರ ಸಹೋದರಿ, ನಮ್ಮ ಹೆತ್ತವರು ಯಾರಾದರೂ ನಮ್ಮ ತ್ಯಾಗದ ಫಲದಿಂದ ಅವರು ಒಳ್ಳೆಯದಾಗಿ, ಅವರು ಯೇಸು ನಾಮದಲ್ಲಿ ಯೇಸುಮಯವಾಗಿ ಕ್ರಿಸ್ತಾಂಬರರಾಗಿ ಅವರು ಜೀವನ ನಡೆಸೋದಾದರೆ ಅದಕ್ಕಿಂತ ದೊಡ್ಡ ಸಾರ್ಥಕತೆ ಏನೂ ಇಲ್ಲ. ಅದು ನಾನು ನನ್ನ ಯೇಸುವಿನೊಂದಿಗೆ ನನಗಾಗಿ ನಾನು ಬದುಕಿದ ನಿಮಿಷಗಳು. ಅವರ ಜೊತೆ ನಾನು ಅರ್ಥ ಆಗ್ತಾ ಉಂಟಲ್ಲ. ಈಗ ನಾನು ನನ್ನ ಕುಟುಂಬದಲ್ಲಿ ನನ್ನ ಹಸ್ಬೆಂಡ್, ನನ್ನ ಮಕ್ಕಳು, ನನ್ನ ಸಹೋದರ, ಅವರ ಕುಟುಂಬ, ನನ್ನ ತಾಯಿ ಎಲ್ಲರ ಜೊತೆ ನಾನು ಬದುಕ್ತಾ ಇದ್ದೀನಿ, ನನ್ನ ಟೀಮ್ ಜೊತೆ. ಓಕೆ, ನಾನು ನನ್ನ ಟೀಮಲ್ಲಿರುವ ಹುಡುಗರು ಮಕ್ಕಳು ಬರ್ತಾರೆ ನಮ್ಮ ಟೀಮಲ್ಲಿ ಡ್ರೈವರ್ಸ್ ಆಗಿ ಅಥವಾ ಬೇರೆ ಏನಾದರೂ ಸಹಾಯ ಮಾಡೋಕ್ಕೆ, ಅಥವಾ ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳು, ನನ್ನ ಬಾಳ ಸಂಗಾತಿ, ನನ್ನ ಸಹೋದರ, ಅವರ ಕುಟುಂಬ, ಅವರ ತಾಯಿ ಎಲ್ಲ ಇರ್ತಾರೆ. ನಾನು ಅವರಿಗಾಗಿ, ನನ್ನ ಮಕ್ಕಳಿಗಾಗಿ ನಾನು ಬದುಕಿದ್ದು, ಅವರಿಗೆ ಯೇಸುವನ್ನು ಕೊಟ್ಟು ಎಜುಕೇಷನ್ ಕೊಟ್ಟು ಅವರೊಂದು ಆಗಿದ್ದು ನಿಮಿಷ. ನಾನು ನನ್ನ ಹಸ್ಬೆಂಡ್ ಯೇಸು ನಾಮದಲ್ಲಿ ಏನು ಒಳ್ಳೆ ಕಾರ್ಯಗಳು ಮಾಡಿದ್ದು, ಅನೇಕ ಜೀವಗಳನ್ನು ಉಳಿಸಿದ್ದು, ಅನೇಕರಿಗೆ ಯೇಸುವನ್ನು ಸಾರಿದ್ದು, ನನ್ನ ಕುಟುಂಬದಲ್ಲಿ ಯೇಸುವನ್ನು ಕೊಟ್ಟಿದ್ದು, ಇದೆಲ್ಲ ನೆನೆಸುವಾಗ ಒಂದು ದಿನ ನನಗೀಗ 50 ವರ್ಷ ಆಯಿತು. ನಾನು ತಿರುಗಿ ನೋಡುವಾಗ ನನ್ನ ಕುಟುಂಬದಲ್ಲಿ ಎಲ್ಲರೂ ಯೇಸು ನಾಮದಲ್ಲಿ ಯೇಸು ಮಹಿಮೆಗಾಗಿ ಜೀವಿಸುವಾಗ ನನಗೊಂದು ಆತ್ಮತೃಪ್ತಿ ಇದೆ. ನಾನು ಯೇಸುವಿಗಾಗಿ ಯೇಸು ನಾಮದಲ್ಲಿ ಯೇಸುವನ್ನು ನನ್ನ ಕುಟುಂಬಕ್ಕೆ ಅನೇಕರಿಗೆ ನಾನು ಕೊಟ್ಟಿದ್ದೀನಿ. ಈಗ ಕೆಲವರು ಹೇಳ್ತಾರೆ, ಸಿಸ್ಟರ್ ನೀವು ಅವತ್ತು ನನಗೆ ಕೌನ್ಸಿಲಿಂಗ್ ಮಾಡಿದ್ರಿ, ಇವತ್ತು ನಾನು ಯೇಸು ನಾಮದಲ್ಲಿ ಬದುಕ್ತಾ ಇದ್ದೀನಿ. ಕೆಲವರು ಹೇಳ್ತಾರೆ, ಸಿಸ್ಟರ್ ನೀವು ಸುವಾರ್ತೆ ಸಾರಿದಾಗ, ನನಗೆ ಒಂದು ಸಹೋದರ ಒಂದು ಸಲ ಬಂದು ಹೇಳಿದರು, ನಾನು ನನ್ನ ಹೆಂಡತಿನ ನಾನು ಅಬೋರ್ಷನ್ ಮಾಡಿಸಿದ್ದೆ, ಇವತ್ತು ನನಗೆ ಅದು ಗೊತ್ತಾಯಿತು ಅದು ತಪ್ಪು ಅಂತ, ಇವತ್ತು ನಾನು ಪಾಪ ನಿವೇದನೆ ಮಾಡಿ ನಾನು ಮನೆಗೆ ಹೋಗ್ತೀನಿ. ಅದೆಲ್ಲ ದೇವರು ಸುವಾರ್ತೆಯ ಮುಖಾಂತರ ಬಿತ್ತುವಂತಹ ಬೀಜಗಳು, ಅವರ ಹೃದಯದಲ್ಲಿ ಸತ್ಫಲವೆಂಬ ಬೀಜ, ಒಂದು ಫಲಭರಿತ ಬೀಜ. ಹಾಗೆ ಅನೇಕರು, ಎಷ್ಟೋ ಯುವಕ ಯುವತಿಯರು, ಎಷ್ಟೋ ಕುಟುಂಬಗಳು ಅವರೆಲ್ಲ. ಆದರೆ ನಾನು ಏನು ಹೇಳೋದು, ನಮ್ಮ ಯೇಸು ಸ್ಪರ್ಶ ತಂಡದಿಂದ ನಾನು ಕಲ್ತಿದ್ದು, ಬ್ರದರ್ ಟಿ.ಕೆ. ಜಾರ್ಜ್ ಯಾವಾಗಲೂ ಹೇಳೋರು, ಒಬ್ಬರು ಅವರ ಕಷ್ಟ, ಅವರು ನಮ್ಮ ಸುವಾರ್ತೆಯಲ್ಲಿ ಯೇಸುವಿನ ಸುವಾರ್ತೆ ನಮ್ಮ ಬಾಯ ಮುಖಾಂತರ ಬಂದು ರಿಟ್ರೀಟಲ್ಲಿ ಅವರು ಅದನ್ನು ಕೇಳಿ ಅವರು ಮನೋಪರಿವರ್ತನೆಗೊಂಡು ಅವರಿಗೆ ಒಂದು ಸೌಖ್ಯ ಆದಾಗ, ಅವರಿಗೆ ಒಂದು ಬಿಡುಗಡೆ ಆದಾಗ, ಅವರಿಗೆ ಒಂದು ಅಭಿಷೇಕ ಆದಾಗ ಅವರ ಕಣ್ಣೀರನ್ನು ಇಟ್ಟು ನೀನು ಶೂಟ್ ಮಾಡಿ ಬೇರೆಯವರಿಗೆ ತೋರಿಸ್ಬೇಡ. ನಾನು ಅದು ಈಗಲೂ ನಾನು ಫಾಲೋ ಮಾಡ್ತೀನಿ. ಸುಮಾರು ವರ್ಷದ ಹಿಂದೆ ಒಂದು ಧ್ಯಾನ ಮಂದಿರದಲ್ಲಿ ನನಗೆ ಬ್ರದರ್ ಟಿ.ಕೆ. ಜಾರ್ಜ್ ಹೇಳಿದ್ದು, ನಾನು ಅದು ಶೂಟ್ ಮಾಡೋಣ ಅಣ್ಣ ಅಂತ ಹೇಳಿದಾಗ ಅವರು ಹೇಳಿದ್ದು, ಬೇಡ, ಅವರು ನಾವು ಯೇಸುವನ್ನು ನಾವು ಸಾರಿದಾಗ ಅವರು ಯೇಸುವನ್ನು ಅನುಭವಿಸಿದರು, ಆ ಅನುಭವ ಅವರಿಗೆ ಬಿಡುಗಡೆ ಕೊಡ್ತು, ಸೌಖ್ಯ ಕೊಡ್ತು. ಅದನ್ನು ನೀನು ಶೂಟ್ ಮಾಡಿ ಹಾಕುವಾಗ ಅವರು ಎಷ್ಟೋ ಮಂದಿಯ ಮುಂದೆ ಅವರು ಒಳ್ಳೆಯವರಾಗಿರ್ತಾರೆ. ಅವರ ಬಲಹೀನತೆನೇ ನೀನು ಯಾಕೆ ಹೇಳಿ ತೋರಿಸ್ತೀಯಾ? ಅವರ ದುರ್ಗುಣಗಳನ್ನೇ ಯಾಕೆ ಈ ವಿಡಿಯೋ ಮುಖಾಂತರ ನೀನು ಹೇಳಿ ತೋರಿಸ್ತೀಯಾ? ಅದಕ್ಕೆ ನಾನು ಇವತ್ತು ಅದು ಮಾಡಲ್ಲ. ಅದು ಮಾಡುವವ್ರನ್ನ ನಾನು ತಪ್ಪು ಅಂತ ನಾನು ಹೇಳಲ್ಲ, ನಾನು ನನ್ನ ಹಿರಿಯರಿಂದ ಕಲ್ತಿದ್ದು ಅದು. ಓಕೆ, ಹಾಗಾಗಿ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಿ, ಅಥವಾ ನಾವು ಮಾಡುವ ಒಳ್ಳೆಯ ಕಾರ್ಯಗಳು ನಮ್ಮನ್ನು ಕೂಡ ಪರಿವರ್ತನೆ ಮಾಡ್ತದೆ. ಒಳ್ಳೆಯದು ಮಾಡ್ತಾ 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 ಹೋಗುವಾಗ ಆ ಒಳ್ಳೆಯ ಕಾರ್ಯ ಅಭಿಷೇಕವಾಗಿ ಆತ್ಮರ ಶಕ್ತಿಯಿಂದ ನಾವು ತುಂಬಿಕೊಂಡು ನಾವು ಕೂಡ ಬದಲಾಗಕ್ಕೆ ನಮಗೆ ಒಂದು ಕಾರ್ಯವಾಗುತ್ತೆ, ಒಂದು ಸಾಧನ ಆಗುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಹಾಗಾಗಿ ಒಂದು ಲೋಕದಲ್ಲಿ ಬದುಕ್ತಾ ಇದ್ದರೆ ಆ ಲೋಕಕ್ಕಾಗಿ ನಾವು ಪ್ರಾರ್ಥಿಸುವ, ಅದರಿಂದ ನನಗೇನು ಫಲ ಅಂತ ನಾವು ಕೇಳೋದು ಬೇಡ. ನನಗಾಗಿ ನಾನು ಹೇಗೆ ಜೀವನನೇ ನಡೆಸಿಲ್ಲ, ನೀನು ನಿನಗಾಗಿಯೇ ಜೀವನ ಯೇಸುವಿನೊಂದಿಗೆ ನಿನ್ನ ಕುಟುಂಬಕ್ಕಾಗಿ ಅಥವಾ ನಿನ್ನ ಸೇವೆಗಾಗಿ ನಿನ್ನ ಕೆಲಸದ ಜಾಗದಲ್ಲಿ ನೀನು ಮಾಡ್ತಾ ಇರೋದು, ಅದಕ್ಕೆ ಒಂದು ದಿನ ಖಂಡಿತ ದೇವರು ಫಲ ಕೊಡ್ತಾರೆ. ಸ್ವರ್ಗ ಸಾಮ್ರಾಜ್ಯದಲ್ಲಿ ನಿರಂತರವಾದ ಒಂದು ಆನಂದ, ನಿರಂತರವಾದ ಒಂದು ಸಂತೋಷ, ನಿರಂತರವಾದ ಒಂದು ಸಮಾಧಾನ, ನಿರಂತರವಾದ ಒಂದು ಬಿಡುಗಡೆ, ಅಭಿಷೇಕ ನಿನಗೆ ಕೊಡ್ತಾರೆ ಪ್ರಿಯರೇ, ನನಗೂ ನಿನಗೂ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಹೀಗೆ ಮಾಡಿ ಆ ಯೇಸುವಿನ ಜೀವದಾಯಕ ಸಂದೇಶವನ್ನು ಎತ್ತಿ ಹಿಡಿಯಿರಿ. ಯೇಸುವಿನ ಆ ಸಂದೇಶ, ದೇವರ ವಾಕ್ಯವನ್ನು ನಾವು ಎತ್ತಿ ಹಿಡಿಯುವಾಗ ಏನಾಗ್ತದೆ ಅಂದರೆ, ಹೀಗೆ ನೀವು ನಡೆದುಕೊಂಡರೆ ನನ್ನ ಸೇವೆ ವ್ಯರ್ಥವಾಗದೆ, ಶ್ರಮ ನಿಷ್ಫಲವಾಗದೆ ಫಲಪ್ರದವಾಯಿತೆಂದು ಕ್ರಿಸ್ತರ ದಿನದಂದು ನಾನು ಹೆಮ್ಮೆ ಪಡುತ್ತೇನೆ. ಯೇಸು ಪುನಃ ಮರಳಿ ಬರುವಾಗ, ಯೇಸು ಪುನಃ 2ನೆಯ ಬಾರಿ ಮರಳಿ ಬರುವಾಗ ಈ ಶುಭ ಸಂದೇಶವನ್ನು ಕೇಳಿದ, ದೇವರ ವಾಕ್ಯವನ್ನು ಆಲಿಸಿದ ಅನೇಕರು, ಇದನ್ನು ನೋಡುವವರೆಲ್ಲರೂ ಶೇರ್ ಮಾಡಿ ಬೇರೆಯವರಿಗೆ ನಾವು ಇರುವ ಜಾಗದಲ್ಲಿ ಇರುವ ಅವಸ್ಥೆಯಲ್ಲಿ ಯೇಸುವನ್ನೇ ನಾವು ನಮ್ಮ ನಡೆ ನುಡಿ ಪ್ರವೃತ್ತಿಯಿಂದ ಬೇರೆಯವರಿಗೆ ಕೊಡುವಾಗ ಪ್ರಿಯರೇ, ಈ ದೇವರ ವಾಕ್ಯವನ್ನು ಆಲಿಸಿದ ಅನೇಕರು ಪರಿವರ್ತನೆಗೊಂಡಾಗ ಅದರ ಫಲ ಸಾರಿದ ನಮಗೂ ದೇವರು ಕೊಡ್ತಾರೆ, ಒಂದು ಸಾರ್ಥಕತೆ ನಮಗೆ ಕೊಡ್ತಾರೆ. ದೇವರು ಒಂದು ಒಳ್ಳೆಯ ಒಂದು ಜಾಗ ನಮಗೆ ಕೊಡ್ತಾರೆ. ಪ್ರೈಸ್ ದ ಲಾರ್ಡ್,
ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಮ್ಮ ಸ್ವಭಾವಗಳು ಹೇಗಿರಬೇಕು ಅಂತ ಹೇಳಿದರೆ, ಫಿಲಿಪಿಯರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 4ನೇ ವಾಕ್ಯ. ಪುಸ್ತಕ ಇದು ಬೈಬಲ್ ಪಕ್ಕದಲ್ಲಿದ್ದರೆ ತೆಗೀರಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ಸ್ವಾರ್ಥ ಸಾಧನೆಗಳಾಗಲಿ ಡಂಬಾಚಾರಕ್ಕಾಗಲಿ ಏನನ್ನೂ ಮಾಡಬೇಡಿ. ಕೆಲವರಿಗೆ ಅಡ್ವರ್ಟೈಸ್ ಮಾಡದೆ ಏನು ಮಾಡಿದರೂ ನನಗೂ ನಿಮಗೂ ಅದು ಏನು ತೃಪ್ತಿ ಇರಲ್ಲ. ಏನು ಒಳ್ಳೆಯದು ಮಾಡೋದಾದರೆ ಅದನ್ನು ಅಡ್ವರ್ಟೈಸ್ ಮಾಡಿಕೊಂಡು ಹೋಗಬೇಡ. ಡಂಬಾಚಾರಕ್ಕಾಗಿ ಮಾಡಬೇಡ, ಜನರು ನೋಡಲಿ ಅಂತ ಮಾಡಬೇಡ. ಆತ್ಮತೃಪ್ತಿಗಾಗಿ, ಯೇಸುನಾಮದ ಮಹಿಮೆಗಾಗಿ ಮಾಡುವಂಥ ದೇವರ ವಾಕ್ಯದ ಹೇಳ್ತದೆ. ಇತರರು ನಿಮಗಿಂತಲೂ ಶ್ರೇಷ್ಠರೆಂದು ಪರಿಗಣಿಸಿರಿ. ನಮಗೆ 4 ವಾಕ್ಯ ಗೊತ್ತಾದರೆ ಸಾಕು, ನಾವೊಂದು 5-6 ಧ್ಯಾನಕ್ಕೆ ಓದಿ ಬಂದರೆ ಸಾಕು, ನಾವು ಯಾವಾಗಲೂ ಏನು ಹೇಳೋದು ಪಾಪ ನಿವೇದನೆ ಮಾಡುವವರಾಗಿದ್ದರೆ ಸಾಕು. ನಾವು ಇತರರು ಬೇರೆಯವರು ಚರ್ಚಿಗೆ ಬರದೆ, ಪಾಪ ನಿವೇದನೆ ಮಾಡದೆ, ಸಂಸ್ಕಾರದಲ್ಲಿ ಭಾಗವಹಿಸದೆ, ದುರಭ್ಯಾಸಗಳಲ್ಲಿ ಅಡಿಯಾಳಾಗಿರುವಾಗ ನಾವು ನೆನೆಸ್ತೀವಿ, ನನಗೆ 4 ಕೊಂಬು 5 ಬಾಲ, ನಾನು ಏನೋ ಸಮಥಿಂಗ್ ಸ್ಪೆಷಲ್, ಮಣ್ಣಂಗಟ್ಟೆ ಏನೂ ಇಲ್ಲ. ಇಲ್ಲಿ ನನ್ನಲ್ಲಿ ಸ್ವಾರ್ಥ ಇದ್ದು, ನನ್ನಲ್ಲಿ ದ್ವೇಷ ಇದ್ದು, ನನ್ನಲ್ಲಿ ಕೋಪ ಇದ್ದು, ನನ್ನಲ್ಲಿ ಅಹಂ ಇದ್ದರೆ, ನನ್ನಲ್ಲಿ ನಾನು 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 ಅಂತೇಳಿ ಅಹಂ ಇದ್ದರೆ, ನಾನು ಇದೆಲ್ಲ ಮಾಡಿನೂ ಏನು ಪ್ರಯೋಜನ ಇಲ್ಲ. ಅವರಿಗಿಂತ ನಾನು ಕೀಳಾಗಿರ್ತೀನಿ. ಅವರಿಗೆ ಯೇಸುವನ್ನು ಗೊತ್ತಿಲ್ಲ, ಅವರಿಗೆ ಯೇಸುವಿನ ಬಗ್ಗೆ ಜ್ಞಾನ ಇಲ್ಲ, ಯೇಸುವಿನ ಬಗ್ಗೆ ಅರಿವಿಲ್ಲ. ಒಂದು ಸಲ ಜ್ಞಾನಸ್ಥಾನದಲ್ಲಿ ಸಿಕ್ಕಿದ ಅಥವಾ ಆ ಬಾಲ್ಯದಲ್ಲಿ ಸಿಕ್ಕಿದ ಆ ಸಂಸ್ಕಾರಗಳು ಯಾವುದು ಅವರ ಗಣನೆಗೆ ಈಗ ಇಲ್ಲದೆ ಅದೆಲ್ಲವನ್ನು ಮರೆತು ಅವರು ಹೋಗುವ ಅವರನ್ನಾದರೂ ದೇವರು ಒಂದು ದಿನ ಕ್ಷಮಿಸ್ಬೋದು. ಆದರೆ ಎಲ್ಲ ಗೊತ್ತಿದ್ದು ಪರದೂಷಣೆ ಮಾಡಿ, ನಾನು ದೊಡ್ಡ ವಿಷಯ ಅಂತೇಳಿ ಕೀಳಾಗಿ ಕಂಡು, ಲಿಂಗ ತಾರತಮ್ಯ ಮಾಡಿ, ನಾನು ಏನೋ ದೊಡ್ಡ ವಿಷಯ ಅಂತ ಹೇಳ್ಕೊಂಡು 4 ಕೊಂಬು 5 ಬಾಲ ಇಟ್ಟುಕೊಂಡು ನಾನು ನಡೆದ್ರೆ ದೇವರು ನನಗೆ ನರಕದಲ್ಲಿ ಕೂಡ ಒಂದಿಷ್ಟು ಜಾಗ ಕೊಡಲ್ಲ ಪ್ರಿಯರೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಅದಕ್ಕಿಂತ ಇನ್ನೂ ಕೀಳಾದ ಯಾವುದಾದ್ರೂ ಜಾಗ ಉಂಟಾ ಅಂತ ನಾನು ಯೋಚನೆ ಮಾಡಬೇಕಾಗತ್ತೆ ಅಂತ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತೆ, ಏನನ್ನು ಸ್ವಾರ್ಥ ಸಾಧನೆಗಾಗಲಿ ಡಂಬಾಚಾರಕ್ಕಾಗಲಿ ಮಾಡಬೇಡಿ, ಪರಸ್ಪರ ನಮ್ರತೆಯಿಂದ ನಡೆದುಕೊಳ್ಳಿರಿ, ಇತರರು ನಿಮಗಿಂತಲೂ ಶ್ರೇಷ್ಠರೆಂದು ಪರಿಗಣಿಸಿರಿ, ಸ್ವಹಿತವನ್ನೇ ಗಮನಿಸದೆ ಪರರ ಹಿತವನ್ನು ಬಯಸಿರಿ, ಕ್ರಿಸ್ತ ಯೇಸುವಿನಲ್ಲಿರುವ ಮನೋಭಾವ ನಿಮ್ಮಲ್ಲೂ ನೆಲೆಸಿರಲಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಮ್ರತೆಯಿಂದ, ಹಂಬಲ್ನೆಸ್, ತಗ್ಗುವಿಕೆ. ನಾನು ಏನೂ ಅಲ್ಲ. ನನಗೆ ಒಂದು ಸಹೋದರನ ಗೊತ್ತು, ತುಂಬ ಶ್ರೇಷ್ಠ ವ್ಯಕ್ತಿ ಅವರು, ತುಂಬ ಶ್ರೀಮಂತರು. ಅದು ಮಾತ್ರ ಅಲ್ಲ, ಎಲ್ಲ ಸರ್ವಿಸ್ ಟೀಮ್ ಅದು ಇದು ಎಲ್ಲದರಲ್ಲೂ ಒಂದು ಶ್ರೇಷ್ಠ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ. ಆ ವ್ಯಕ್ತಿ ಪ್ರಿಯರೇ ಎಷ್ಟು ಹಂಬಲ್ನೆಸ್ ಅಂದರೆ, ಬ್ರದರ್ ಟಿ.ಕೆ. ಜಾರ್ಜ್ ಹತ್ರ ಹಾಸ್ಪಿಟ್ಲಲ್ಲಿರುವಾಗ ಬಂದಿದ್ದರು. ಅವರು ಪ್ರಾರ್ಥಿಸುವಾಗ ನನ್ನ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಏಕೆಂದರೆ ನಾನು ಅಪ್ಪನಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡುವ ನನ್ನ ಒಂದು ತಂದೆಯ ಸ್ಥಾನದಲ್ಲಿರುವ ಒಂದು ವ್ಯಕ್ತಿ ಇವತ್ತು ಹಾಸ್ಪಿಟ್ಲಲ್ಲಿ ಟ್ರಿಕೋಸ್ಟಮಿಯಲ್ಲಿ ಇದ್ದಾರೆ, ಮಾತು ಆಗ್ತಾ ಇಲ್ಲ, ಉಸಿರು ಆಗಾಗ ಇದಾಗ್ತದೆ, ವೆಂಟಿಲೇಟ್ರಲ್ಲಿ ಇದ್ದಾರೆ ಅಂತೆಲ್ಲ ಹೇಳುವಾಗ ಅವರು ಪ್ರಾರ್ಥಿಸುವಾಗ ನನ್ನ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಅವರು ಅದನ್ನು ಗಮನಿಸಿದ್ರು ಅಂತ ನಾನು ಆಗ ಎಣಿಸಿರಲಿಲ್ಲ. ಮೊನ್ನೆ ಬೆಂಗಳೂರಲ್ಲಿ ಮಹಿಮೆ ರಾಜ್ ಬ್ರದರ್ ಅಂತ ಇದ್ದಾರೆ, ಅವರು ಮತ್ತು ಅವರ ಸ್ನೇಹಿತರೆಲ್ಲ ಸೇರಿಕೊಂಡು ಬ್ರದರ್ ಟಿ.ಕೆ. ಜಾರ್ಜದು 1 ವರ್ಷ ಸ್ಮರಣಾರ್ಥವಾಗಿ ಒಂದು ದಿನವನ್ನು ಏರ್ಪಡಿಸಿ ಒಂದು ಬಲಿಪೂಜೆ, ಒಂದು ಆರಾಧನೆ ಮತ್ತು ಬ್ರದರ್ ಬಗ್ಗೆ, ಬ್ರದರಿಂದ ನಮಗಾದ ಅನುಭವದ ಬಗ್ಗೆ 3 ನಿಮಿಷ ಮಾತಾಡಲಿಕ್ಕೆ ಕೆಲವರಿಗೆ, ಹಾಗೆ ಒಂದು ಪ್ರಾರ್ಥನೆ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಸಹಭೋಜನ ಇತ್ತು. ತುಂಬ ಜನ, ಸಾವಿರಾರು ಜನ ಸೇರಿದ್ರು. ತುಂಬ ಚೆನ್ನಾಗಿತ್ತು. ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇದರ ಮೂಲಕ, ಆ ಪ್ರೋಗ್ರಾಮಿಗೆ ಬಂದ ಎಲ್ಲರಿಗೂ. ಏಕೆಂದರೆ ಬ್ರದರ್ ಟಿ.ಕೆ. ಜಾರ್ಜ್ ಯೇಸು ಸ್ಪರ್ಶ ತಂಡದ ಒಬ್ಬರು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ತಂದೆಯಾಗಿ ನಾನು ಪ್ರೀತಿ ಮಾಡಿ ಗೌರವಿಸುವ ಒಂದು ವ್ಯಕ್ತಿ. ಅವ್ರ ಜೊತೆ ಒಂದು 15-20 ವರ್ಷ ಇರಲಿಕ್ಕೆ, ನಮ್ಮ ಕುಟುಂಬದಲ್ಲಿ ಅವರೊಂದು 10-15 ವರ್ಷ ಇರಲಿಕ್ಕೆ ದೇವರು ನನಗೆ ಯೇಸು ಸ್ಪರ್ಶ ತಂಡದ ನಾಯಕರು ಫಾದರ್ ಫ್ರಾಂಕ್ಲಿನ್ ಮುಖಾಂತರ ಆಶೀರ್ವದಿಸಿದ್ದಕ್ಕೆ ದೇವರಿಗೆ ಸ್ತೋತ್ರ ಹೇಳಿ, ಫಾದರಿಗೆ ಕೂಡ ನಾನು ಗೌರವದಿಂದ ಥ್ಯಾಂಕ್ಸ್ ಹೇಳಿ, ಬ್ರದರ್ ಟಿ.ಕೆ. ಜಾರ್ಜ್ ನಮ್ಮ ಜೊತೆ ಇದ್ದಿದ್ದು ನಮ್ಮ ಭಾಗ್ಯ ಅಂತ ನಾನು ನೆನೆಸ್ಕೊಳ್ತೀನಿ. ಅದರ ಮುಖಾಂತರನೇ ನನ್ನ ಮಕ್ಕಳು ಇವತ್ತು ಒಂದು ದೇವರ ವಾಕ್ಯದಲ್ಲಿ ಬೆಳೀಲಿಕ್ಕೆ ಕಾರಣವಾಗಿದ್ದು ಅಂತ ನಾನು 100% ಯೇಸುನಾಮದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಕೋರುವಾಗ ಅವರು ಕೂಡ ನಮಗಾಗಿ ಪ್ರಾರ್ಥಿಸಲಿ ಅಂತ ನಾನು ಕೇಳ್ಕೊಳ್ತೀನಿ. ಅದಕ್ಕೆ ಬಂದ ಎಲ್ಲರಿಗೆ ಈ ವಿಡಿಯೋ ವೀಕ್ಷಿಸ್ತಾ ಇದ್ದರೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ ಪ್ರೋಗ್ರಾಮಿಗೆ ಬಂದಿದ್ದು ಚಳ್ಳಕೆರೆಯಲ್ಲಿ ಸಂತ ಆರೋಗ್ಯನಾಥರ ದೇವಾಲಯದಲ್ಲಿ ಮಹಿಮೆರಾಜ್ ಮತ್ತು ಅವರ ಫ್ರೆಂಡ್ಸ್ ನಡೆಸಿದ್ದು. ಪ್ರಿಯರೇ, ಆಗ ಬ್ರದರ್ ಟಿ.ಕೆ. ಜಾರ್ಜ್ ಬಗ್ಗೆ ಎಲ್ಲ ತುಂಬ ಮಾತಾಡ್ತಾ ಇದ್ದರು. ಅವ್ರನ್ನ ನಾನು ನೋಡಿದ್ದು, ಅವರ ಹಂಬಲ್ನೆಸ್,
ಬ್ರದರ್ ಟಿ ಕೆ ಜಾರ್ಜನ್ನ ನೋಡಲಿಕ್ಕೆ ಬಂದ ಆ ಸಹೋದರ ಅವರು ನಾನು ಹೀಗೆ ಪೂಜೆ ಮುಗಿಸಿ ಹೀಗೆ ಬರ್ತಾ ಇದ್ದೆ. ಅವರು ಇಬ್ಬರು ಮೂವರ ಹತ್ರ ಮಾತಾಡ್ತಾ ಇದ್ರು. ನಾನು ಪ್ರೈಸ್ ದ ಲಾರ್ಡ್ ಬ್ರದರ್ ಅಂತ ಹೇಳಿದೆ, ಪ್ರೈಸ್ ದ ಲಾರ್ಡ್ ಸಿಸ್ಟರ್ ಅಂತ ಹೇಳಿದರು. ಅವ್ರು ನನ್ನ ಹತ್ರ ಎಷ್ಟು ಇದಾಗಿ ಮಾತಾಡ್ತಾ ಇದ್ರಂದರೆ, ನಾನು ಅವತ್ತು ಹಾಸ್ಪಿಟ್ಲಲ್ಲಿ ನಿಮ್ಮನ್ನು ನೋಡಿದಾಗ, ನಾನು ಪ್ರಾರ್ಥಿಸ್ತಾ ಇದ್ದಾಗ ನೀವು ಕೈ ಮುಗಿದು ನಿಮ್ಮ ಕೈಯೆಲ್ಲ ನಡುಗ್ತಾ ಇತ್ತು, ನಿಮ್ಮ ಕಣ್ಣಲ್ಲೆಲ್ಲ ನೀರು ಬರ್ತಾಯಿತ್ತು. ನಾನು ಈಗಲೂ ನಿಮ್ಮನ್ನು ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೀನಿ ನನ್ನ ಪ್ರಾರ್ಥನೆಯಲ್ಲಿ ಅಂತ ಹೇಳಿದರು. ಹೇಗೆ ಅಂತ ಹೇಳಿದರೆ ಪ್ರಿಯರೇ, ನೋಡಿ, ನಮಗೆ ಒಂದು ಕಾರ್ಯ ದೇವರು ಒಪ್ಪಿಸಿಕೊಟ್ಟು ಒಂದು ವ್ಯಕ್ತಿಯನ್ನು ನಮಗೆ ಕೊಟ್ಟರೆ ಅದು ಯಾವ ಕಾರಣಕ್ಕೂ ಅದನ್ನು ಅಲ್ಲಗಳಿಬಾರ್ದು. ನಮ್ಮ ಕುಟುಂಬದೊಂದಿಗೆ ಸೇರಿ ನಾವು ಅದನ್ನು ಮಾಡಬೇಕು. ಬ್ರದರ್ ಟಿ ಕೆ ಜಾರ್ಜ್ 60 ವರ್ಷ ಆದಾಗ ಫಾದರ್ ಫ್ರಾಂಕ್ಲಿನ್ ಹೇಳಿದರು, ಮಂಜಮ್ಮ ಇನ್ನೂ ಅವರು ಅಲ್ಲಿ ಇಲ್ಲಿ ಇರೋದು ಬೇಡ, ನಿಮ್ಮ ಕುಟುಂಬದಲ್ಲಿ ಬ್ರದರ್ ಟಿ ಕೆ ಜಾರ್ಜ್ ಇರಲಿ, ಧ್ಯಾನ ಇಲ್ಲದಾಗ ನೀವು ಅವ್ರನ್ನೊಂದು ತಂದೆ ಥರ ನೋಡ್ಕೊಳ್ಳಿ ಅಂತ. ನನ್ನ ಪತಿ, ನನ್ನ ಮಕ್ಕಳು, ನನ್ನ ಕುಟುಂಬದವರೆಲ್ಲರೂ ಅದನ್ನು ತುಂಬ ಸಂತೋಷದಿಂದ ಒಪ್ಕೊಂಡ್ರು. ನಮ್ಮ ತಾಯಿಗೆ ಅವರೊಬ್ಬರು ಹಿರಿಯ ಮಗನಾದರು, ನನಗೆ ಒಂದು ಒಳ್ಳೆ ಸಹೋದರನಾಗಿ, ಒಂದು ತಂದೆಯಾಗಿ, ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಆಧ್ಯಾತ್ಮಿಕ ಎಂತ ಹೇಳೋದು ಅಂಕಲ್ ಆಗಿ, ನನ್ನ ತಮ್ಮನ ಮಕ್ಕಳಿಗೆ ಆಧ್ಯಾತ್ಮಿಕ ಅಂಕಲ್ ಆಗಿ, ನಮ್ಮ ತಮ್ಮನಿಗೆ ಒಂದು ತಂದೆಯಂತೆ, ಸಹೋದರನಂತೆ, ನಮ್ಮ ತಮ್ಮನ ಹೆಂಡತಿ ಒಂದು ತಂದೆಯಂತೆ ನಾವೆಲ್ಲರೂ ಸೇರಿ ಅವ್ರನ್ನ ಪ್ರೀತಿಸಿ ಗೌರವಿಸ್ತಿದ್ವಿ. ನನ್ನ ಹಸ್ಬೆಂಡ್ ಲಾಸ್ಟ್ ಇಯರೇ ಹೇಳ್ತಾ ಇದ್ರು, ನಾನು ಬರ್ತೀನಿ ಬ್ರದರ್ನ ನೋಡ್ಕೊಳ್ಳೋಕ್ಕೆ, ಯಾರು ಇಲ್ಲ, ನಿನಗೆ ಆಗಲ್ಲ ಬ್ರದರ್ನ ನೋಡ್ಕೊಳ್ಳೋಕ್ಕೆ, ನಾ ಬರ್ತೀನಿ. ಅವರು ಹಾಸ್ಪಿಟ್ಲಲ್ಲಿ ಇದ್ದಾಗಲೂ ಕೂಡ ಅವರು ಹೇಳ್ತಾ ಇದ್ರು, ನಾನು ಬಂದುಬಿಡ್ತೀನಿ ಅಂತ. ಈಗ ನಾನು ಕರೆಯುವಾಗ ಹೇಳ್ತಾರೆ, ಬಂದು ಏನೇ ಮಾಡಲಿ, ಈ ವಯಸ್ಸಲ್ಲೇ ಬಂದು ಏನು ಮಾಡಲಿ, ಬ್ರದರ್ ಅಂತೂ ಇಲ್ಲ, ಅಂಕಲ್ ಅಂತೂ ಇಲ್ಲ, ಅಂಕಲ್ ದೇವ್ರ ಹತ್ರ ಹೋದರು, ಬಂದು ಇನ್ನೂ ಕೆಲಸ ಇಲ್ಲದೆ ನಾನು ಏನು ಮಾಡಲಿ ಇಲ್ಲಿ ಅಂತ. ಅವರು ಕುವೈಟಲ್ಲಿ ಇರೋದು ನನ್ನ ಹಸ್ಬೆಂಡ್. ಬಂದು ಏನು ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತಿದ್ದೀನಿ, ನಾನು ಒಬ್ಬಳೇ ಇದ್ದೀನಿ, ನೀವು ಬನ್ನಿ ಅಂತ ಹೇಳಿದ್ರು ಹಾಗೆ ಹೇಳ್ತಿದ್ದಾರೆ. ಅಂದರೆ ಒಂದು ವ್ಯಕ್ತಿ ಮೇಲೆ ಇರುವ ಪ್ರೀತಿ, ಆ ಪ್ರೀತಿಯನ್ನು ಯೇಸು ನಾಮದಲ್ಲಿ ಪ್ರಕಟಪಡಿಸುವಾಗ ಪರಿಪೂರ್ಣವಾದ ಆಶೀರ್ವಾದ ನಮಗೆ ಸಿಗುತ್ತೆ ಪ್ರಿಯರೇ. ಅದಕ್ಕೆ ದೇವರ ವಾಕ್ಯ ಹೇಳೋದು, ಯಾವ ಸ್ವಾರ್ಥ ಇಲ್ಲದೆ, ಯಾವ ಡಂಬಾಚಾರವಿಲ್ಲದೆ ಏನನ್ನು ಮಾಡಬೇಡಿ, ಅದೆಲ್ಲ ಇಟ್ಕೊಂಡು ಪ್ರಚಾರ ಮಾಡಿ ಏನು ಮಾಡಬೇಡಿ, ನಮ್ರತೆಯಿಂದ ಇರಿ. ಹಂಬಲ್ನೆಸ್, ನಾನು ಹೇಳೋಕ್ಕೆ ಬಂದಿದ್ದು ಆ ಸಹೋದರನಲ್ಲಿದ್ದಂತಹ ಹಂಬಲ್ನೆಸ್. ಬ್ರದರಿಗೆ ಪ್ರಾರ್ಥಿಸೋಕ್ಕೆ ಬಂದಿದ್ರಲ್ಲ, ಅವರು ಹೀಗೆ ನನಗಿಂತ ತುಂಬ ಹಿರಿಯರು, ಸ್ಥಾನಮಾನದಲ್ಲಿ ಹಿರಿಯರು, ಎಲ್ಲದರಲ್ಲೂ ಒಳ್ಳೆ ವೆಲ್ ಸೆಟಲ್ಡ್ ವ್ಯಕ್ತಿ. ಆ ವ್ಯಕ್ತಿಯ ಒಂದು ಏನು ಹೇಳೋದು, ಅಷ್ಟು ನಮ್ರತೆ, ವಿನಯತೆ, ಹೀಗೆ ಮಾಡಿ ನನ್ನ ಹತ್ರ ಪ್ರೈಸ್ ದ ಲಾರ್ಡ್ ಸಿಸ್ಟರ್ ಅಂತ ಹೇಳಿ ಅವರು ಮಾತಾಡುವ ರೀತಿ ಉಂಟಲ್ಲ, ನಮ್ಮನ್ನು ನಾವು ಬದಲಾವಣೆ ಮಾಡ್ಕೋಬೇಕು. ನನ್ನಲ್ಲಿದ್ದ ಏನಾದರೂ ಅಹಂ ಇದ್ದರೆ, ನನ್ನಲ್ಲಿ ಏನಾದರೂ ಇದ್ದರೆ, ನೆಗೆಟಿವ್ಸ್ ಇದ್ದರೆ, ಆ ವ್ಯಕ್ತಿ ಮಾತಾಡುವ ರೀತಿಯಲ್ಲೇ ನನ್ನಲ್ಲಿ ಅದು ಬಿಟ್ಟು ಹೋಗ್ಬಿಡುತ್ತೆ. ಅಂದರೆ ಯೇಸುವಲ್ಲಿ ಪರಿಶುದ್ಧತೆಯಿಂದ ತುಂಬಿಕೊಂಡಿರುವಂತಹ ಒಂದು ವ್ಯಕ್ತಿಯ ಆ ಸ್ವಭಾವ, ಎಷ್ಟೋ ಮಂದಿಯ ಸ್ವಭಾವಗಳು ನಮಗೆ ಅಡ್ಯಾಪ್ಟ್ ಆಗುತ್ತೆ ಪ್ರಿಯರೇ. ಅವರ ಸ್ವಭಾವಗಳನ್ನು ನಾವು ಗ್ರಹಿಸ್ಕೊಳ್ತೀವಿ, ನಾವು ತಗೊಳ್ತೀವಿ. ಎಷ್ಟೋ ಮಂದಿ, ನಾನು ಫಾದರ್ ಫ್ರಾಂಕ್ಲಿನ್ ಹತ್ರ ನೋಡ್ತೀನಿ, ಒಂದು ದಿನ ಅವರು ಪರದೂಷಣೆ ಮಾಡಲ್ಲ, ಯಾರ ಬಗ್ಗೆ ಮಾತಾಡಲ್ಲ. ಎಂಥದೇ ಒಂದು ವಿಷಯವನ್ನಾದರೂ ಅವ್ರ ಹತ್ರ ಶೇರ್ ಮಾಡಿದರೆ ಅವರು ಯಾರ ಹತ್ರ ಅದನ್ನು ಹಂಚ್ಕೊಳ್ಳಲ್ಲ. ನನ್ನ ಅನುಭವ, ನಾನು ಈಗ ಟೀಮಿನಲ್ಲಿ ಎಷ್ಟೋ ವರ್ಷದಿಂದ ಇದ್ದೀನಿ. ನಾನು ಏನಾದರೂ ಇದ್ದರೆ ಅವ್ರ ಹತ್ರ ನಾನು ಹಂಚ್ಕೊಳ್ತೀನಿ. ಅವರು ಯಾರ ಹತ್ರನೂ ಇಷ್ಟು ತನಕ ಅದನ್ನು ಹೇಳಿದ ಚರಿತ್ರೆಯಲ್ಲೇ ಇಲ್ಲ. ನನ್ನ ಪ್ರೋ ಲೈಫ್ದು ಕೆಲವು ಸೀಕ್ರೆಟ್ಸ್ ಇರುವಂಥದ್ದು ಕೂಡ, ಅಂದರೆ ಧರ್ಮಸಭೆಗೆ ಸಂಬಂಧಪಟ್ಟಿದ್ದು ಕೆಲವೆಲ್ಲ ನಾನು ಫಾದರ್ ಹತ್ರ ಹೇಳ್ತೀನಿ, ಫಾದರ್ ಹೀಗಾಯಿತು ಹಾಗಾಯಿತು, ನಾನು ಪ್ರಾರ್ಥಿಸ್ತೀನಿ ಮಗಳೇ ಅಂತ ಹೇಳ್ತಾರೆ ಹೊರತು ಅದರ ಬಗ್ಗೆ ಏನೂ ಮಾತಾಡಲ್ಲ. ಅಂದರೆ ಅಂಥ ವ್ಯಕ್ತಿಗಳಿಂದ ನಾವು ಅನೇಕ ವಿಷಯಗಳನ್ನು ಕಲಿತೀವಿ ದಿನಕ್ಕೆ. ಮತ್ತು ಪ್ರಾರ್ಥನಾ ರೀತಿ, ಕಾರ್ ಹತ್ತಿದ ತಕ್ಷಣ ರೋಸರಿ ಮಾಡೋದು, ಮತ್ತು ದೇವರ ವಾಕ್ಯ ಪ್ರತಿದಿನ ಹೊಸತನವಾಗಿ ಪವಿತ್ರಾತ್ಮ ಭರಿತವಾಗಿ ಸಾರೋದು, ಇದೆಲ್ಲ ನಾವು ಅನೇಕ ವಿಷಯಗಳನ್ನು ನಮ್ಮ ಹಿರಿಯರಿಂದ ನಾವು ಕಲೀಲಿಕ್ಕೆ ಆಗ್ತದೆ. ವಯಸ್ಸಲ್ಲೇನೋ ಅವರು ಅಂಥ ಹಿರಿಯರಲ್ಲದಿದ್ದರು ವಯಸ್ಸಲ್ಲಿ, ಆದರೆ ಒಂದು ಆಧ್ಯಾತ್ಮಿಕ ಗುರುವಾಗಿ ನಾವು ಆಕ್ಸೆಪ್ಟ್ ಮಾಡಿರುವಾಗ ಅವರಿಂದ ಅನೇಕ ವಿಷಯಗಳನ್ನು ನಾವು ಕಲಿಯೋಕ್ಕೆ. ನಾನು ಯಾಕೆ ಕೆಲವರ ಎಕ್ಸಾಂಪಲ್ಸ್ ನಮಗೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಜೀವನದಲ್ಲಿ ಬಂದಂತಹ ಕೆಲವು ಸಾಕ್ಷಿಗಳು, ಅದೆಲ್ಲ ಸಾಕ್ಷಿಗಳು. ಬ್ರದರ್ ಟಿ ಕೆ ಜಾರ್ಜಿಂದ ನಾನು ಎಷ್ಟೋ ವಿಷಯಗಳನ್ನ ಕಲ್ತಿದ್ದೀನಿ ಪ್ರಿಯರೇ. ಜನರು ಅವ್ರನ್ನ ಏನು ಇದು ಮಾಡಿದ್ರು, ಅವ್ರನ್ನ ನೋಯಿಸಿದ್ರು, ಹೀಯಾಳಿಸಿದ್ರು, ಏನು ಇದು ಮಾಡಿದ್ರು, ನಮ್ಮ ಹತ್ರ ಅವರು ಹೇಳ್ತಾರೆ, ನಮಗೆ ಅವ್ರ ಮೇಲೆ ಸಿಟ್ಟು ಬಂದಿರ್ತದೆ. ಅದು ಆಗಲೇ ಅವರು ಫೋನ್ ಮಾಡಿ, ನಂದೇ ತಪ್ಪಾಯ್ತಪ್ಪ, ಸಾರಿ, ನಾನು ನಿಮ್ಮ ಕಾಲಿಗೆ ಬೀಳ್ತೀನಿ ಅಂತ ಹೇಳಿರ್ತಾರೆ. ಒಂದು ಕ್ಷಮೆ ಕೇಳಿ ಹೃದಯದಿಂದ ಕ್ಷಮಿಸದೆ ಅವರು ಸ್ಟೇಜ್ ಹತ್ತಲ್ಲ. ಅಷ್ಟು ಅವರು ಏನು ಪ್ರಬೋಧನೆ ಮಾಡ್ತಾರೆ ಅದನ್ನು ಹಾಗೆ ಪಾಲಿಸ್ತಾ ಇದ್ದರು. ಕ್ಷಮಿಸಿ, ಏಸು ಕ್ಷಮಿಸಿದಂತೆ ಕ್ಷಮಿಸಿ. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಸ್ವಹಿತವನ್ನೇ ಗಮನಿಸದೆ ಪರರ ಹಿತವನ್ನು ಬಯಸಿರಿ, ಕ್ರಿಸ್ತ ಯೇಸುವಿನಲ್ಲಿರುವ ಮನೋಭಾವ ನಿಮ್ಮಲ್ಲೂ ನೆಲೆಸಲಿ. ಕ್ರಿಸ್ತ ಯೇಸು ಏನು ಹೇಳಿರೋದು, ಎಲ್ಲರನ್ನು ಪ್ರೀತಿಸಿರಿ, ಎಲ್ಲರನ್ನು ಕ್ಷಮಿಸಿರಿ.
ಅದೇ ಅವರ ಮಂತ್ರ. ಎಲ್ಲರನ್ನು ಪ್ರೀತಿ ಮಾಡಿ, ಎಲ್ಲರನ್ನು ಕ್ಷಮಿಸಿ. ನಾವು ಯಾರನ್ನ ಪ್ರೀತಿ ಮಾಡ್ತೀವಿ? ನಮಗೆ ಒಳ್ಳೆಯದು ಮಾಡುವವರು, ನಮಗೆ ಏನು ನಮ್ಮ ಹತ್ರ ಚೆನ್ನಾಗಿ ಇರುವವರು, ನಮಗೆ ಯಾವಾಗಲೂ ಹೊಗಳುವವರು, ಅಥವಾ ನಮಗೆ ಏನಾದರೂ ಸಹಾಯ ಮಾಡುವವರು, ಅಥವಾ ಏನು ನಮಗೆ ಅವರಿಂದ ಉಪಕಾರ ಇದೆ ಅವ್ರನ್ನ ಮಾತ್ರ ನಾವು ಪ್ರೀತಿಸೋದು. ಆದರೆ ಯೇಸು ಹಂಗೆಲ್ಲ. ಯೇಸು ಹೇಳಿರೋದೇನು? ನಿಮ್ಮನ್ನು ದೂಷಿಸುವವರಿಗಾಗಿ ಪ್ರಾರ್ಥಿಸಿರಿ, ನಿಮ್ಮನ್ನು ನಿಂದಿಸುವವರಿಗಾಗಿ ಪ್ರಾರ್ಥಿಸಿ ನೀವು ಪ್ರೀತಿ ಮಾಡಿ, ನಿಮ್ಮ ಹೆಸರನ್ನು ಹಾಳು ಮಾಡಿದವರನ್ನು ನೀವು ಪ್ರೀತಿಸಿರಿ, ನಿಮ್ಮನ್ನು ಬೀದಿಗೆ ತಂದವರನ್ನು ಪ್ರೀತಿಸಿರಿ, ನಿಮ್ಮ ಗಂಡನನ್ನು ಕಿತ್ತುಕೊಂಡವರನ್ನು ಪ್ರೀತಿಸಿರಿ, ನಿಮ್ಮ ಹೆಂಡತಿಯನ್ನು ಕಿತ್ತುಕೊಂಡವರನ್ನು ಪ್ರೀತಿಸಿರಿ, ನಿಮ್ಮ ಕುಟುಂಬವನ್ನು ಹಾಳು ಮಾಡಿದವರನ್ನು ಪ್ರೀತಿಸಿರಿ, ನಿನ್ನ ಹೆಸರನ್ನೇ ಇಲ್ಲದಂತೆ ಅಳಿಸಿ ಹಾಕಿದವರನ್ನು ಪ್ರೀತಿಸಿರಿ ಅಂಥವ್ರೆಲ್ಲರನ್ನು ಪ್ರೀತಿ ಮಾಡೋಕ್ಕೆ ಯೇಸು ಹೇಳಿದರು. ಯೇಸುವಿನ ಸ್ವಭಾವ ನನ್ನಲ್ಲಿ ನಿನ್ನಲ್ಲಿ ನೆಲೆಯಾಗಿ ಬೇಕಾದರೆ ಇದನ್ನು ನಾವು ಮಾಡಬೇಕು. ಅದಕ್ಕಾಗಿ ನಾವು ಪ್ರಾರ್ಥಿಸ್ಬೇಕು. ಅಂಥ ಸ್ವಭಾವ ಸಿಗಬೇಕಾದ್ರೆ ನನಗೆ ನಿನಗೆ ಯಾರಾದರೂ ಬೈದರೆ ಅಂಥವ್ರನ್ನ ನಾನು ನೀನು ಪ್ರೀತಿ ಮಾಡ್ತೀವ? ಒಂದು ಧ್ಯಾನಕ್ಕೆ ಹೋದಾಗ ಕ್ಷಮಿಸಿ 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 ಅಂತ ಅಲ್ಲಿ ನಿಂತ ಪ್ರಬೋಧಕ ಕಿರ್ಚಿ 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 ಹೇಳುವಾಗ, ಇಂಥವರು ನನಗೆ ಹಿಂಗೆ ಅನ್ಯಾಯ ಮಾಡಿದ್ದಾರೆ ಯೇಸುವೆ, ನನ್ನಿಂದ ಇಲ್ಲ ಸ್ವಾಮಿ, ನಿನಗಾಗಿ ನಾನು ಕ್ಷಮಿಸ್ತೀನಿ. ಯೇಸುವಿಗಾಗಿ ನೀನು ಕ್ಷಮಿಸಬೇಡ, ಯೇಸುವಿಗಾಗಿ ನಾನು ನೀನು ಕ್ಷಮಿಸೋದು ಬೇಡ. ನಿನ್ನ ಆತ್ಮ ರಕ್ಷಣೆಗಾಗಿ ಕ್ಷಮಿಸಿದರೆ ಸಾಕು. ನಿನ್ನ ಹೆಸರನ್ನು ಎಲ್ಲ ಕಡೆ ಕೆಟ್ಟದಾಗಿ ಪ್ರಚಾರ ಮಾಡಿರ್ತಾರೆ ಅಂತ ಇಟ್ಕೋ. ನಿನ್ನ ಹೆಸರನ್ನು ಹಾಳು ಮಾಡಿದ್ದಾರೆ, ನೀನು ಮಾಡದ ತಪ್ಪನ್ನು ನಿನ್ನ ಮೇಲೆ ಒರೆಸಿ ಹಾಕಿದ್ದಾರೆ. ಆದರೂ ಯೇಸು ಕ್ಷಮಿಸಿದಂತೆ ಕ್ಷಮಿಸು. ಆಗ ನೀನು ಮಿನುಗುವ ನಕ್ಷತ್ರದಂತೆ ಆಕಾಶದಲ್ಲಿ ಮಿನುಗ್ತೀಯ ಅಂತ ದೇವರ ವಾಕ್ಯ ಹೇಳುತ್ತೆ. ಅಂದರೆ ಅದು ಕ್ಷಮಿಸು ಅಂತ ಹೇಳಿದ್ದು ಯೇಸು. ಆ ಕ್ಷಮಿಸುವ ಆ ಪದ್ಧತಿಯನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಾನು ಬೇರೆಯವರನ್ನು ಕ್ಷಮಿಸುವಾಗ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯ ಹೇಳುತ್ತೆ, ಜೀವದಾಯಕ ಸಂದೇಶವನ್ನು ಎತ್ತಿ ಹಿಡಿಯಿರಿ, ಆಗ ನಕ್ಷತ್ರಗಳು ಆಕಾಶವನ್ನು ಬೆಳಗಿಸುವಂತೆ ಪ್ರಪಂಚದಲ್ಲಿ ನೀವು ಕಂಗೊಳಿಸುವಿರಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ದೇವರ ವಾಕ್ಯವನ್ನು ಅನುಸರಿಸಿ ನಡೆದು, ದೇವರ ವಾಕ್ಯವನ್ನು ಆಲಿಸಿ, ದೇವರ ವಾಕ್ಯವನ್ನು ಓದಿ, ಆ ವಾಕ್ಯದಂತೆ ನಾನು ಜೀವಿಸಿ, ಆ ವಾಕ್ಯವನ್ನು ಇತರರಿಗೆ ಸಾರುವಾಗ ಆಕಾಶದಲ್ಲಿ ಮಿನುಗುವ ನಕ್ಷತ್ರದಂತೆ ನಾನು ನೀನು ಪ್ರಪಂಚದಲ್ಲಿ ಮಿನುಗ್ತೀವಿ ಅಂತ ದೇವರ ವಾಕ್ಯ ಹೇಳುತ್ತೆ. ಅದು ಸುಳ್ಳ? ದೇವರ ವಾಕ್ಯ ಸುಳ್ಳಾಗುತ್ತಾ? 100% ಇಲ್ಲ ತಾನೆ. ಇವತ್ತಿನಿಂದ ದೇವರ ವಾಕ್ಯ ಏನು ಹೇಳುತ್ತೋ ಅದನ್ನು ನಾನು ನೀನು ಪಾಲಿಸಲಿಕ್ಕೆ ನಾನು ನೀನು ತಯಾರಿಯಾಗುವ ಪ್ರಿಯರೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಾಗಾಗಿ ಯಾರು ನಿಮ್ಮ ಓನರ್ ಇರಲಿ, ಓನರ್ ಇಲ್ಲದಿರಲಿ, ಏನು ಕೆಲಸ ಮಾಡೋದಾದರೂ ಯೇಸುವಿಗೆ ಮಹಿಮೆ ಆಗುವ ರೀತಿಯಲ್ಲಿ. ಲಿಟಲ್ ತೆರೇಸಾ, ಕಿರಿಯ ಪುಷ್ಪ ತೆರೇಸನವರು, ಸಂತ ಕಿರಿಯ ಪುಷ್ಪ ತೆರೇಸಮ್ಮನವರು ಒಂದು ಗುಂಡು ಪಿನ್ನು ಕೆಳಗೆ, ಅವರ ಆತ್ಮ ಚರಿತ್ರೆಯಲ್ಲಿ ಬರೆಯುವಾಗ ಅವರು ಬರೆದಿದ್ದಾರೆ, ಒಂದು ಗುಂಡು ಪಿನ್ನು ಕೆಳಗೆ ಬಿದ್ದರೂ ಆ ಗುಂಡು ಪಿನ್ನನ್ನು ಕೂಡ ನಾನು ಯೇಸುನಾಮದ ಮಹಿಮೆಗಾಗಿ ಎತ್ತಿ ಇಡ್ತೀನಿ. ಒಂದು ಗುಂಡು ಪಿನ್ನು ಕೆಳಗೆ ಬಿದ್ದರೂ ಕೂಡ ಆ ಗುಂಡು ಪಿನ್ನು ಎತ್ತಿ ಇಡೋದೇನು ಅಂತ ಕಷ್ಟ ಇಲ್ಲ ಅಲ್ವಾ? ಆ ಗುಂಡು ಪಿನ್ನನ್ನು ಕೆಳಗಿಂದ ತೆಗೆದು ನಾನು ಒಂದು ಸೈಡಿಗೆ ಇಡೋದು ಕೂಡ ಯೇಸುನಾಮದ ಮಹಿಮೆಗಾಗಿ ಮಾಡ್ತೀನಿ. ಸಂತ ಪೌಲರು ಅದಕ್ಕೆ ಹೇಳ್ತಾರೆ, ನೀನು ತಿಂದರು ಕುಡಿದ್ರು ಏನು ಮಾಡಿದ್ರು ಯೇಸುನಾಮದ ಮಹಿಮೆಗಾಗಿ ಮಾಡು, ಯೇಸುನಾಮದ ಮಹಿಮೆಗಾಗಿ ಮಾಡು. ಎಲ್ಲ ಕೆಲಸ ಕಾರ್ಯಗಳನ್ನ ಯೇಸುನಾಮದ ಮಹಿಮೆಗಾಗು. ಪ್ರಯಾಣ ಮಾಡ್ತೀಯಾ, ಮನೆಯಲ್ಲಿದ್ದೀಯಾ, ಅಡುಗೆ ಮಾಡ್ತೀಯಾ, ಮನೆ ಕ್ಲೀನ್ ಮಾಡ್ತಾ ಇದೆಯಾ, ಅಥವಾ ವಾಶ್ರೂಮ್ ತೊಳಿತಾ ಇದೆಯಾ, ನಿನ್ನ ಜೀವನಾಧಾರಕ್ಕಾಗಿ ಇನ್ನೊಬ್ಬರ ಮನೆ ಕೆಲಸ ಮಾಡ್ತಿದ್ಯಾ, ವಾಶ್ರೂಮ್ ತೊಳಿತಾ ಇದೆಯಾ, ಬಟ್ಟೆ ಒಗಿತಿದ್ಯಾ ನೀನು, ಅಥವಾ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ಯಾ, ಅಥವಾ ನೀನು ಹೈಯರ್ ಅಥಾರಿಟಿಯಲ್ಲಿದ್ದೀಯಾ, ನೀನು ಒಂದು ಅಧಿಕಾರಿ ಆಗಿದೆಯಾ, ಟೀಚರ್ ಆಗಿ ವರ್ಕ್ ಮಾಡ್ತಿದ್ಯಾ, ಡಾಕ್ಟರ್ ಆಗಿ ವರ್ಕ್ ಮಾಡ್ತಿದ್ಯಾ, ಸೈಂಟಿಸ್ಟ್ ಆಗಿದೆಯಾ, ನೀನು ಒಂದು ಅಧಿಕಾರದ ಸ್ಥಾನದಲ್ಲಿದೆಯಾ, ಯಾವ ಕೆಲಸದಿರಲಿ, ಪುಟ್ಟ ಒಂದು ರೋಡು ಗುಡಿಸುವ ಕೆಲಸದಿಂದ ದೊಡ್ಡ ಹುದ್ದೆಯ ತನಕ ಯೇಸುನಾಮದ ಮಹಿಮೆಗಾಗಿ ನೀನು ಮಾಡು. ದೇವರ ವಾಕ್ಯ ಹೇಳುತ್ತೆ, ಯೇಸುನಾಮದ ಮಹಿಮೆಗಾಗಿ ಮಾಡು. ಆಗ ನಮಗೆ ಆಶೀರ್ವಾದ ಪ್ರಿಯರೇ. ಸ್ವರ್ಗದ ದ್ವಾರ ತೆರೆದು ತುಂಬಿ ತುಳುಕಿ ಅದುಮಿ ಕುಲುಕಿ ಪ್ರಭು ಯೇಸು ನಮ್ಮನ್ನು ಆಶೀರ್ವದಿಸ್ತಾರೆ. ಹೇಗೆ ಆಶೀರ್ವದಿಸ್ತಾರೆ ಹೇಳಿ? ಸ್ವರ್ಗದ ದ್ವಾರ ತೆರೆಯುವಾಗ ಅಲ್ಲಿರೋದು ಬರೀ ಆಶೀರ್ವಾದನೇ. ಹಾಗೆ ಆಶೀರ್ವಾದದ ಸುರಿಮಳೆ ಆ ಸ್ವರ್ಗದಲ್ಲಿರೋದು. ಆ ಆಶೀರ್ವಾದ ಹಾಗೇ ನಮ್ಮ ಮೇಲೆ ಸುರಿಯಲ್ಪಡ್ತದೆ. ಯಾವಾಗ? ಎಲ್ಲ ಕೆಲಸ ಕಾರ್ಯಗಳನ್ನು ಯೇಸುನಾಮದ ಮಹಿಮೆಗಾಗಿ ಮಾಡಿ ಇಲ್ಲಿ ನಾವು ಕ್ಲೀನ್ ಇಟ್ಟುಕೊಳ್ಳುವಾಗ, ಇಲ್ಲಿ ಅಹಂ ತೆಗೆದಾಗ, ಇಲ್ಲಿ ಸ್ವಾರ್ಥತೆ ತೆಗೆದಾಗ, ಇಲ್ಲಿ ಎಲ್ಲ ಕೆಟ್ಟದು ಹೊಲಸುಗಳು, ಸ್ವಾರ್ಥ, ಭೇದ, ಪಕ್ಷಪಾತ, ಎಲ್ಲ ಹೊಲಸುಗಳು, ಎಲ್ಲ ದ್ವೇಷ, ಅಸೂಯೆಗಳು ತೆಗೆದಾಗ, ಎಲ್ಲ ದುರ್ಗುಣ, ದುರಭ್ಯಾಸಗಳು, ಆದರ, ಅಶುದ್ಧತೆ, ಕಾಮುಕತನ, ವಿಗ್ರಹಾರಾಧನೆ, ಮಾಟ ಮಂತ್ರ, ಹಗೆತನ, ಹೊಟ್ಟೆ ಕಿಚ್ಚು, ಸ್ವಾರ್ಥ, ಭೇದ, ಪಕ್ಷಪಾತ, ಜಗಳ, ಕೊಲೆ ಎಂಬಿತ್ಯಾದಿಗಳು
ಗಲಾತ್ಯರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 22ರಿಂದ ವಾಕ್ಯ. ಆ ಎಲ್ಲ 19ರಿಂದಲೇ ಇದೆ. ಅದೆಲ್ಲ ಈ ಎಲ್ಲ ಹೊಲಸುಗಳನ್ನು ನಾವು ತೆಗೆದು ಹಾಕಿದಾಗ ದೇವರ ಸಂದೇಶವನ್ನು ನಾವು ಎತ್ತಿ ಹಿಡಿಯುವ ಮಕ್ಕಳಾಗ್ತೀವಿ. ನಾವು ಯಾವ ಯೇಸುವನ್ನು ಅನುಭವಿಸಿದೀವೋ ಆ ಯೇಸುವನ್ನು ನೀನು ಯೇಸುವನ್ನು ನಂಬು ಅಂತ ಈ ಬೈಬಲ್ ಹಿಡ್ಕೊಂಡು ನೀನು ಹೋಗಬೇಕು ಅಂತಿಲ್ಲ. ನನ್ನ ನಡೆ ನುಡಿ ಪ್ರವೃತ್ತಿಯಿಂದ ಯೇಸುವನ್ನು ಕೊಟ್ಟಾಗ, ಆ ಯೇಸುಮಯವನ್ನು ಅವರು ಸ್ವೀಕರಿಸಿದಾಗ, ನಾವು ಬೇರೆಯವರಿಗೆ ಸಾಕ್ಷಿಯಾಗಿ ಬದುಕುವಾಗ, ನನ್ನಲ್ಲಿರುವ ಯೇಸುವನ್ನು ಅವರು ಅನುಭವಿಸಲಿಕ್ಕೆ ಶುರು ಮಾಡಿದಾಗ ಆ ಜೀವ ಸಂದೇಶ ನಮ್ಮಿಂದ ಎತ್ತಿ ಹಿಡಿಯಲ್ಪಡ್ತದೆ. ಆಗ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುವಂತೆ ಪ್ರಪಂಚದಲ್ಲಿ ನಾವು ಮಿನುಗುವವರಾಗ್ತೀವಿ, ಕಂಗೊಳಿಸುವವರಾಗ್ತೀವಿ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 16ನೇ ವಾಕ್ಯ ಹೇಳುತ್ತೆ, ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ, ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ. ಪ್ರೈಸ್ ದ ಲಾರ್ಡ್. ಸ್ವಾರ್ಥ ಇಲ್ಲದೆ, ಡಂಬಾಚಾರ ಪ್ರಚಾರವಿಲ್ಲದೆ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ಪ್ರಿಯರೇ, ನಮ್ಮ ಜ್ಯೋತಿ, ನಮ್ಮ ಹೃದಯದಲ್ಲಿರುವ ಪವಿತ್ರಾತ್ಮರೆಂಬ ಜ್ಯೋತಿ, ಯೇಸು ಎಂಬ ಜ್ಯೋತಿ ಜನರ ಮುಂದೆ ಬೆಳಗಬೇಕು. ಅಂದರೆ ದೇವರು ನಮಗೆ ಏನು ಒಳ್ಳೆತನವನ್ನು ಕೊಟ್ಟಿದ್ದಾರೋ ಅದು ಪರರ ಹಿತಕ್ಕಾಗಿ ನಾವು ಉಪಯೋಗಿಸಬೇಕು ಅಂತ ಆಗಲೇ ನಾನು ವಾಕ್ಯ ಓದಿದೆ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತೆ, ಸ್ವಹಿತವನ್ನೇ ಗಮನಿಸದೆ ಪರರ ಹಿತವನ್ನು ಬಯಸಿರಿ. ನಾನು, ನಂದು, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಅಮ್ಮ, ನನ್ನ ಅಪ್ಪ, ನನ್ನ ಸಹೋದರ, ನನ್ನ ಸಹೋದರಿ, ನನ್ನ ಮನೆ, ನನ್ನ ಆಸ್ತಿ, ನಾನು ನಂದು ಎತ್ತಿ ಬಿಸಾಕ್ರಿ ಅದನ್ನ ಒಂದಿನ. ಅಲ್ಲ, ನನ್ನದು ಮಾತ್ರ ಅಲ್ಲ, ನಾನು ಅಂತ ಹೇಳೋದಲ್ಲ, ನಮ್ಮದು ನಾವೆಲ್ಲರೂ ಅದೆಲ್ಲ ಮಾಡುವಾಗ ಪ್ರಿಯರೇ, ಸ್ವಾಹಿತವನ್ನೇ, ನನ್ನ ಶರೀರ, ನನ್ನ ಸೌಂದರ್ಯ, ನನ್ನ ವಿಷಯ, ನನ್ನ ಹೆಸರು, ನನ್ನ ಮಹಿಮೆ, ನನ್ನ ಪದವಿ, ಅದೆಲ್ಲವನ್ನು ತೆಗೆದು ಹಾಕುವಾಗ ದೇವರು ನಮ್ಮ ಹೃದಯದಲ್ಲಿರುವ ಜ್ಯೋತಿಯನ್ನು ಇತರರಿಗೆ ಬೆಳಗಿಸುವ ಮುಖಾಂತರ ನಮ್ಮನ್ನು ಮಿನುಗುವ ನಕ್ಷತ್ರದಂತೆ ಮಿನುಗಿಸ್ತಾರೆ. ನೀನು ನೆನೆಸ್ತೀಯಲ್ಲ, ನಾನು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ, ಯಾರು ಗಮನಿಸೋದಿಲ್ಲ ಅದನ್ನು. ಅದರ ಬದಲಾಗಿ ಯಾವಾಗಲೂ ನನಗೆ ಕೆಟ್ಟ ಹೆಸರೇ, ಚುಚ್ಚು ಮಾತುಗಳೇ. ಎಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡ್ತೀನಿ, ಪರವಾಗಿಲ್ಲ ಬಿಟ್ಟಾಕಿ, ಏಸು ನೋಡ್ತಾ ಇದ್ದಾರೆ, ಪರವಾಗಿಲ್ಲ ಬಿಟ್ಟಾಕಿ. ನಾವು ಯಾವಾಗಲೂ ನೆನೆಸ್ತೀವಲ್ಲ, ನಾನು ದೊಡ್ಡ ಶ್ರೇಷ್ಠ, ನಾನು ದೊಡ್ಡ ವಿಷಯ ಅಲ್ಲ, ನನಗಿಂತ ಶ್ರೇಷ್ಠರು ತುಂಬ ಮಂದಿ ಇದ್ದಾರೆ, ನನಗಿಂತ ಟ್ಯಾಲೆಂಟೆಡ್ ಗಿಫ್ಟೆಡ್ ಪರ್ಸನ್ಸ್ ತುಂಬ ಇದ್ದಾರೆ, ನನಗಿಂತ ದೊಡ್ಡ ವಿಷಯಗಳು ಗೊತ್ತಿರುವ ವ್ಯಕ್ತಿಗಳು ತುಂಬ ಇದ್ದಾರೆ, ನನಗಿಂತ ಚೆನ್ನಾಗಿ ಮಾಡುವವರು, ಕೆಲಸ ಕಾರ್ಯಗಳನ್ನು ಮಾಡುವವರು ತುಂಬ ಮಂದಿ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಕಾರ್ಯಗಳಲ್ಲಿ ಪ್ರವೀಣತೆ ಪಡೆದಿರ್ತಾರೆ. ಉತ್ತರ ಕರ್ನಾಟಕ ಸೈಡ್ ರೊಟ್ಟಿ ತಟ್ತಾರಲ್ಲ, ಅದು ಎಷ್ಟು ಚಂದ ಅಗಲವಾಗಿ ಹೀಗೆ ತಟ್ತಾರೆ ನೋಡಿ, ನನಗೆ ಬರಲ್ಲ ಅದು. ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ, ರುಚಿಕರವಾದ ಅಡುಗೆ ನಮ್ಮ ಸ್ಟೈಲಲ್ಲಿ ನಾನು ಮಾಡ್ಬೋದು, ಓಕೆ. ಆದರೆ ಅವರ ಸ್ಟೈಲ್ದು ಇದು ಬರಲ್ಲ. ಇನ್ನು ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಥರದ ಅಡುಗೆ ಕಾರ್ಯಗಳು ಮಾಡ್ತಾರೆ, ಬೇರೆ ಬೇರೆ ಕೆಲಸ ಕಾರ್ಯಗಳು ಮಾಡ್ತಾರೆ, ಅದೆಲ್ಲ ನಮಗೆ ಬರಲ್ಲ. ಈಗ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕೊಡಗಿನಲ್ಲಿ, ನಮ್ಮ ಊರು ಮಡಿಕೇರಿ. ಆದರೆ ನಮ್ಮ ಅಮ್ಮನಿಗೆ, ನಮ್ಮ ಅಕ್ಕನಿಗೆಲ್ಲ ಕಾಫಿ ಎಸ್ಟೇಟಲ್ಲಿರುವ ಎಲ್ಲ ಕೆಲಸ ಬರ್ತದೆ. ಯಾವ ಟೈಮಲ್ಲಿ ಗೊಬ್ಬರ ಹಾಕಬೇಕು, ಯಾವಾಗ ಇದು ತೆಗಿಬೇಕು, ಚಿಗುರು ತೆಗಿಬೇಕು, ಯಾವಾಗ ಕಪಾತು ಮಾಡಬೇಕು, ಯಾವಾಗ ಸ್ಪ್ರೇ ಮಾಡಬೇಕು, ಯಾವಾಗ ನೀರು ಹೊಡಿಬೇಕು, ಯಾವಾಗ ಕಾಫಿ ಕೀಳಬೇಕು, ಯಾವಾಗ ಎರಕಬೇಕು, ಯಾವಾಗ ಒಣಗಿಸ್ಬೇಕು, ಯಾವಾಗ ಸರಿ ಮಾಡಬೇಕು, ಯಾವಾಗ ಮಾರಬೇಕು, ಎಲ್ಲ ವಿಷಯಗಳು ಅವರಿಗೆ ಗೊತ್ತು. ನನಗೆ ಗೊತ್ತಿಲ್ಲ ಅದೆಲ್ಲ. ನೋಡ್ತೀನಿ, 2 ಫೋಟೋ ತೆಗಿತೀನಿ, ಒಂದು ವಿಡಿಯೋ ಮಾಡ್ತೀನಿ, ಬರ್ತೀನಿ. ಏಕೆಂದರೆ ನಾನು ಚಿಕ್ಕದ್ರಿಂದಲೇ ಕಾನ್ವೆಂಟಲ್ಲಿ ಬೆಳೆದಿದ್ದು. ಕಾಫಿ ಪ್ಲಕ್ ಮಾಡೋಕ್ಕೆ ಬರ್ತದೆ, ಕುಯ್ಯೋಕ್ಕೆ ಬರ್ತದೆ, ಕೆಳಗೆ ಬಿದ್ದಿದ್ದನ್ನು ಎರಕಕ್ಕೆ ಬರುತ್ತೆ. ಆದರೆ ಬೇರೆ ಅದನ್ನು ಪಾಲನೆ ಮಾಡಿ ಪೋಷಣೆ ಮಾಡುವ ಕಾರ್ಯಗಳೆಲ್ಲ ಇದೆಯಾ ನನಗೆ ಗೊತ್ತಿಲ್ಲ. ನಮ್ಮ ಅಮ್ಮ ಅಕ್ಕ ಅಂಥ ಎಜುಕೇಟೆಡ್ಸ್ ಅಲ್ಲ, ಆದರೆ ಅವರಿಗೆ ಅದರಲ್ಲಿ ತುಂಬ ನಿಪುಣರು. ತುಂಬ ಮಂದಿ ಗದ್ದೆ ಕೆಲಸದಲ್ಲಿ ತುಂಬ ನಿಪುಣತೆ ಪಡೆದಿರ್ತಾರೆ. ನಮಗೆ ಗದ್ದೆ ನೋಡುವಾಗ, ಫಸಲಿಗೆ ಬಂದ ಗದ್ದೆ ನೋಡುವಾಗ ನಮಗೆ ಖುಷಿ ಆಗುತ್ತೆ. ಅದನ್ನು ನಾಟಿ ನೆಟ್ಟು, ಬೀಜ ಬಿತ್ತಿ, ಅದನ್ನು ಕಿತ್ತು ನಾಟಿ ನೆಟ್ಟು, ಅದಕ್ಕೆ ಬೇಕಾಗಿದೆಲ್ಲ ಪಾಲನೆ ಪೋಷಣೆ ಮಾಡಿ, ಭತ್ತ ಕೊಯ್ಲಿಗೆ ಬರುವಾಗ ಕಟಾವು ಮಾಡಿ, ಅದನ್ನು ಒಡೆದು, ಅದನ್ನು ಇದು ಮಾಡಿ, ಅದನ್ನು ಕ್ಲೀನ್ ಮಾಡಿ, ಅದನ್ನು ಮೂಟೆ ಕಟ್ಟಿ, ಅದನ್ನು ಮಾರೋದು, ಅದೆಲ್ಲ ಕೆಲಸ ನಮಗೆ ಬರಲ್ಲ. ಆ ರೈತರು ಮಾತ್ರ ಅದಕ್ಕೆ ಇದು, ಹೌದಲ್ಲ. ಒಬ್ಬೊಬ್ಬರು ಒಂದೊಂದು ಕೆಲಸ ಕಾರ್ಯದಲ್ಲಿ ನಿಪುಣತೆ ಪಡೆದಿರ್ತಾರೆ. ಹಾಗಾಗಿ ಯಾವ ಕೆಲಸ ಏನು ಬೇಡ ರೀ. ಈಗ ಮನೆ ಮುಂದೆ ಬಂದು ಕಸ ತಗೊಂಡು ಹೋಗ್ತಾರಲ್ಲ, ಅವರ ಕೆಲಸ ನನಗೂ ನಿಮಗೂ ಮಾಡೋಕ್ಕಾಗುತ್ತಾ?
ನನ್ನಂತೆ ನಿನ್ನಂತೆ ಮನುಷ್ಯರಲ್ಲ ಅವರು, ಆದರೆ ಅವರು ಮಾಡ್ತಾರೆ ನೋಡಿ. ಅವರನ್ನು ಕೂಡ ನಾವು ಗೌರವಿಸಬೇಕು, ಪ್ರತಿಯೊಬ್ಬರನ್ನು ನಾವು ಗೌರವಿಸಬೇಕು. ಯಾರನ್ನು ಕೀಳಾಗಿ ಕಾಣಬಾರ್ದು. ಯಾರಿಗಿಂತ ಮೇಲೂ ಅಲ್ಲ, ಯಾರಿಗಿಂತ ಕೀಳು ಅಲ್ಲ. ಹಾಸ್ಪಿಟಲಲ್ಲಿ ಹೋದಾಗ ನಮಗೆ ಅದು ಗೊತ್ತಾಗುತ್ತೆ ನೋಡಿ. ಹಾಸ್ಪಿಟ್ಲಲ್ಲಿರುವಾಗ ಒಂದು ಪೇಷಂಟ್ ಸೀರಿಯಸ್ ಆಗಿದ್ದಾರೆ ಅಂದರೆ ಅವ್ರನ್ನ ಎಲ್ಲ ನರ್ಸಸ್ ಎಲ್ಲ ಸೇರಿ ಕ್ಲೀನ್ ಮಾಡ್ತಾರೆ. ಒಂದು ಕಾಲದಲ್ಲಿ ಅವರು ನಮ್ಮ ಮುಂದೆ ಬಂದು ಮೊಣಕಾಲು ಊರಿದವರು ಇರ್ಬೋದು, ಮಂಡಿ ಹಾಕಿದವರು ಇರ್ಬೋದು, ಅವ್ರ ನಮ್ಮ ಬಳಿ ಪ್ರಾರ್ಥನೆ ಕೇಳ್ಕೊಂಡಿರ್ಬೋದು. ಅದೇ ಗೌರವ ಅವರಿಗಿರ್ತದೆ ಎಲ್ಲರಿಗೂ. ಆದರೆ ಅಲ್ಲಿದು ಸ್ಟಾಫ್ಸ್ ಅವ್ರನ್ನ ಕ್ಲೀನ್ ಮಾಡ್ತಾರೆ, ಔಷಧಿ ಇದು ಮಾಡ್ತಾರೆ, ಚುಚ್ಚುತ್ತಾರೆ, ಇಂಜೆಕ್ಷನ್ ಮಾಡೋಕ್ಕೆ, ಬ್ಲಡ್ ತಗೊಳ್ಳೋಕ್ಕೆ, ಎಲ್ಲದಕ್ಕೂ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ. ಅಲ್ಲಿ ಆ ರೋಗಿ ಬೇರೆ ಈ ರೋಗಿ ಬೇರೆ ಅಲ್ಲ, ಅಲ್ಲಿರುವ ಎಲ್ಲ ರೋಗಿಗಳಿಗೆ ಅವರು ಈಕ್ವಲ್. ಹಾಗಾಗಿ ಹಾಸ್ಪಿಟಲಿಗೆ ಹೋದಾಗ ಎಲ್ಲರೂ ಸಮಾನರು, ಸ್ಮಶಾನಕ್ಕೆ ಹೋದಾಗ ಎಲ್ಲರೂ ಸಮಾನರು. ಅಲ್ಲಿ ಶ್ರೀಮಂತರು ಬಡವರಂತಿಲ್ಲ, ಎಲ್ಲರನ್ನ ಮಾರಡಿ ಮೂರಡಿಗೆ ಹಾಕೋದು ಅಥವಾ ಸುಡೋದು. ಸ್ವರ್ಗಕ್ಕೆ ಹೋದಾಗ ನಾನು ಶ್ರೀಮಂತ, ನಾನು ಬಡವ, ನನಗೆ ಅಧಿಕಾರ ಇತ್ತು, ನನಗೆ ಪದವಿ ಇತ್ತು, ನನಗೆ ಎಜುಕೇಷನ್ ಇತ್ತು, 10 ಡಿಗ್ರಿ ಇತ್ತು, ಮಣ್ಣಂಗಟ್ಟೆ ಏನೂ ಇಲ್ಲ. ಅಲ್ಲಿ ಒಳ್ಳೆಯದು ಮಾಡಿದರೆ ಸ್ವರ್ಗ, ಕೆಟ್ಟದು ಮಾಡಿದರೆ ನರಕ ಅಥವಾ ಶುದ್ಧೀಕರಣ ಜಾಗ, ಇಷ್ಟೇ ಅಲ್ವಾ. ಯಾರು ಮೇಲೂ ಅಲ್ಲ, ಯಾರು ಕೀಳು ಅಲ್ಲ, ಯಾರನ್ನ ಕೀಳಾಗಿ ಕಾಣೋದು ಬೇಡ. ನನ್ನಿಂದ ಈ ಸಂಸ್ಥೆ ನಡೆಯೋದು, ನನ್ನಿಂದ ಈ ಕುಟುಂಬ ನಡೆಯೋದು, ನನ್ನಿಂದ ಇದಾಗಿದ್ದು ದೇವರು ಕೊಡದೆ ಏನೂ ಇದೆ ರೀ, ಏನಿದೆ? ದೇವರು ನಿನಗೆ ಆರೋಗ್ಯ ಕೊಟ್ಟು ದುಡಿಯೋಕ್ಕೆ ಶಕ್ತಿ ಕೊಟ್ಟರು ನೀನು ಕುಟುಂಬ ನಡೆಸ್ತಾ ಇದೆಯಾ? ದೇವರು ನಿನಗೆ ಜ್ಞಾನ ಕೊಟ್ಟು ತುಂಬ ಎಜುಕೇಷನ್ ಕೊಟ್ಟು ಒಂದು ಸಂಸ್ಥೆ ನಡೀಲಿಕ್ಕಿರುವ ಕೃಪೆ ದೇವರು ಕೊಟ್ಟರು ನಡೆಸ್ತಾ ಇದೆಯಾ? ಅಲ್ಲಿರುವ ಯಾರನ್ನು ಗುಮಸ್ತನಿಂದ ಹಿಡಿದು ಕ್ಲರ್ಕಿಂದ ಹಿಡಿದು ದೊಡ್ಡ ಅಧಿಕಾರಿ ತನಕ ಎಲ್ಲರನ್ನು ಈಕ್ವಲ್ ಆಗಿ ಕಾಣಬೇಕು. ಯಾರು ಯಾರಿಗಿಂತ ಮೇಲೂ ಅಲ್ಲ, ಯಾರಿಗಿಂತ ಕೀಳು ಅಲ್ಲ. ಹೀಗೆ ನಾವು ಮಾಡುವಾಗ ಪ್ರಿಯರೇ, ನಮ್ಮ ಮಕ್ಕಳು ಕೂಡ ಇದನ್ನು ನೋಡಿ ಕಲಿತಾರೆ. ನಾನು ಬ್ರದರ್ ಟಿ ಕೆ ಜಾರ್ಜನ್ನು ನೆನೆಸ್ಕೊಳ್ತೀನಿ. ಅವರಿಗೆ ಶ್ರೀಮಂತರು ಬಡವರು ಅಂತಿಲ್ಲ. ಅವರು ತೀರಿ ಹೋದಾಗ ನಮ್ಮ ಲೇಔಟಲ್ಲಿರುವಂತಹ ಸೆಕ್ಯೂರಿಟಿ ಕೂಡ ಅವರಿಗಾಗಿ ಕಣ್ಣೀರು ಹಾಕಿದರು. ನಾನು ಅವರ ಫ್ಯೂನ್ರಲ್ ಆಗಿದ್ದು 17ನೇ ತಾರೀಕು, ಅವರು ದೇವರ ಹತ್ರ ಹೋಗಿದ್ದ ಅಕ್ಟೋಬರ್ 14, ಅವರ ಫ್ಯೂನ್ರಲ್ ಆಗಿದ್ದು 17ನೇ ತಾರೀಕು. ನಾವು 18ಕ್ಕೆ ಅಲ್ಲಿಂದ ಬಂದಿದ್ದು, ಭದ್ರಾವತಿಯಿಂದ ಬಂದು ನಾನೇನೋ ಸ್ಟೇಟಸ್ ತಿರುಗಿಸಿ ನೋಡ್ತಾ ಇದ್ದೆ. ನಮ್ಮ ಲೇಔಟದು ಸೆಕ್ಯೂರಿಟಿ ಎಲ್ಲ ಸ್ಟೇಟಸ್ ಎಲ್ಲರೂ ತುಂಬ ಮಂದಿ ಹಾಕಿದರು. ಲೇಔಟಲ್ಲಿ ಬ್ರದರ್ದು ಸ್ಟೇಟಸ್ ಹಾಕಿದ್ದಾರೆ. ನಾವು ಹೋಗುವಾಗಲೇ ಹಿಂಗೆ ನಮ್ಮ ಕಾರ್ ಪಾಸ್ ಆಗುವಾಗಲೇ ನಾವು ನಿಲ್ಲಿಸಿದೆ, ಅಂದರೆ ಅವ್ರು ನಮ್ಮ ಹತ್ರ ತುಂಬ ಕ್ಲೋಸ್ ಇದ್ದರು. ನಿಲ್ಲಿಸಿದೆ, ಮಾತಾಡಿದೆ. ಅವರು ಕಣ್ಣೀರು ಹಾಕ್ತಾಯಿದ್ರು. ಹೋಗ್ಬಿಟ್ರ ಸಿಸ್ಟರ್ ಬ್ರದರ್, ನಮ್ಮನ್ನು ಬಿಟ್ಟು ಹೋಗ್ಬಿಟ್ರ? ನಾನು ಹೇಳಿದೆ, ನಮ್ಮನ್ನು ಬಿಟ್ಟು ಹೋಗಿಲ್ಲ, ಅವರು ದೇವರ ಹತ್ರ ಹೋಗಿದ್ದಾರೆ, ಅವ್ರು ನಮಗಾಗಿ ಪ್ರಾರ್ಥಿಸೋಕ್ಕೆ ಹೋಗಿದ್ದಾರೆ. ಹೌದು ಸಿಸ್ಟರ್ ಅಂತೇಳಿ ಒಂದು ಮಗು ಅಳುವ ರೀತಿಯಲ್ಲಿ ಅವ್ರ ಹತ್ರ ಪ್ರಿಯರೇ. ಅಂದರೆ ಅವರು ತೋರಿಸಿದ ಆ ಪ್ರೀತಿ ಒಂದು ಒಳ್ಳೆಯ ದಿನ ಬರಲಿ ಅಥವಾ ಯಾವಾಗಾದರೂ ಬರಲಿ, ಮನೆಯಲ್ಲಿ ಏನಾದರೂ ಒಳ್ಳೆಯದು ಮಾಡಿದರೂ ಸಹ ಆ ಸೆಕ್ಯೂರಿಟಿಗೆ ಕೊಟ್ಟು ಕಳಿಸು ಅಂತೇಳಿ ನಮ್ಮ ಹುಡುಗನ ಕೈಲಿ ಕೊಟ್ಟು ಕಳಿಸೋದು, ಅಥವಾ ಆ ಕಡೆ ನಾವು ಪಾಸ್ ಆಗುವಾಗ ಬ್ರದರ್ ಏನಾದರೂ ಸ್ವಲ್ಪ ಕಾಫಿ ಟೀ ಕುಡ್ಕೊ ಅಂತೇಳಿ ಏನಾದರೂ ಕೈಯಲ್ಲಿ ಒಂದಿಷ್ಟು ಇಡೋದು, ಅದೆಲ್ಲ ಇತ್ತಲ್ಲ. ಆ ಪ್ರೀತಿ ಮಾಡೋದು, ಯಾರು ಮೇಲೂ ಅಲ್ಲ ಕೀಳು ಅಲ್ಲ ಅಂತೇಳಿ ಪ್ರೀತಿ ಮಾಡೋದು, ಎಲ್ಲರನ್ನ ಅಪ್ಕೊಳ್ಳುವ ಒಂದು ಸ್ವಭಾವ. ನಾನು ಕೊರೋನಾ ಟೈಮಲ್ಲಿ ಹೇಳ್ತಾ ಇದ್ದೆ ಬ್ರದರಿಗೆ, ಬ್ರದರ್ ಎಲ್ಲರನ್ನ ಅಪ್ಕೋಬೇಡಿ ಅಣ್ಣ, ಯಾರಿಗೆ ಕೊರೋನಾ ಇದೆ ಗೊತ್ತಿಲ್ಲ, ಏಕೆಂದರೆ BP ಶುಗರೆಲ್ಲ ಇರುವಾಗ ಹರಡಿದರೆ ತುಂಬ ಕಷ್ಟ, ಬಿಡೆ, ಅವರು ಮನುಷ್ಯರಲ್ಲ, ಪಾಪ ಅಲ್ಲನೇ ಅಂತೇಳಿ ಯಾರನ್ನ ನೋಡಿದ್ರು ಅಪ್ಕೊಂಡು ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿ ಯೇಸು ನಿಮ್ಮನ್ನು ಆಶೀರ್ವದಿಸ್ತಾರೆ ಅಂತ ಬ್ಲೆಸ್ ಮಾಡಿಯೇ ಕಳಿಸೋದು ಪ್ರಿಯರೇ. ಅದರ ಫಲ ಇರ್ಬೋದು. 77 ದಿನ ಆಸ್ಪತ್ರೆಯಲ್ಲಿ ಅವರಿದ್ದರು. ಮಹಾರಾಜರ ಥರ ಅವರಿಗೆ ಒಂದು ಟ್ರೀಟ್ಮೆಂಟ್, ಕೊನೆ ಉಸಿರಿರುವ ತನಕ ಅವರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಎಲ್ಲ ಡಾಕ್ಟರ್ಸ್, ಎಲ್ಲ ನರ್ಸಸ್, ಎಲ್ಲ ಸ್ಟಾಫ್ಸ್, ಅಲ್ಲಿದ್ದು ಡೈರೆಕ್ಟರ್ ಫಾದರ್ ಯೇಸುನಾಥನ್, ಅಲ್ಲಿದ್ದು ಫಾದರ್ ಟೋನಿ, ಫಾದರ್ ಸಂತೋಷ್, ಎಲ್ಲ ಅಲ್ಲಿದ್ದು ಚಾಪ್ಲಿನ್ ಫಾದರ್ ಪೀಟರ್, ಎಲ್ಲರೂ ಅವರಿಗಾಗಿ ಪ್ರತಿದಿನ ಬಂದು ಮೀಟಾಗಿ ಪ್ರಾರ್ಥಿಸಿ ಮಾತಾಡಿಸಿ ಹೋಗ್ತಾ ಇದ್ದರು. ಅದು ಅವರು ಮಾಡಿದ ಸೇವೆ ಮಾತ್ರ ಅಲ್ಲ, ಅವರು ತೋರ್ತಾ ಇದ್ದ ಪ್ರೀತಿ. ಯಾರನ್ನ ನೋಡಿದರೆ ಅವ್ರು ಹೇಳ್ತಾ ಇದ್ದ ಒಂದು ಮಾತು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ನಾನು ಯಾವಾಗಲೂ ಹೇಳೋದು, ನಿಮ್ಮಲ್ಲಿರುವ ಹೋಲ್ಸೇಲ್ ವರ್ಡ್ ಅದು ಐ ಲವ್ ಯು ಅಂತ ಹೇಳೋದು ಇಲ್ಲ ಕಣೆ, ಎಲ್ಲರನ್ನ ಹೃದಯದಿಂದ ಪ್ರೀತಿ ಮಾಡಬೇಕು. ಯೇಸು ಹೇಳಿದ್ದು ಪ್ರೀತಿ ಮಾಡಲಿಕ್ಕೆ. ಆ ಯೇಸು ಹೇಳಿದ ಮಾತುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸುವಾಗ ಬೆಳಗುವ ನಕ್ಷತ್ರದಂತೆ ನಾವು ಮಿನುಗ್ತೀವಿ. ಅವ್ರು ತೀರಿ ಹೋಗಿ 1 ವರ್ಷ ಆಗಲಿಕ್ಕೆ ಆಯಿತು ಬ್ರದರ್ ದೇವರ ಹತ್ರ ಹೋಗಿ. ನೋಡಿ, 1 ವರ್ಷ ತನಕ ಎಷ್ಟೋ ಮಂದಿ 1 ವರ್ಷನೂ ಎಷ್ಟೋ ಜಾಗದಲ್ಲಿ, ಎಷ್ಟೋ ದೇವಾಲಯಗಳಲ್ಲಿ ಎಷ್ಟೋ ಗುರುಗಳು ಬಲಿಪೂಜೆಯನ್ನು ಅರ್ಪಿಸಿದ್ದಾರೆ ಅವರಿಗಾಗಿ, ಅವರ ಆತ್ಮಶಾಂತಿಗಾಗಿ. ಎಷ್ಟೋ ಮಂದಿ ಆರಾಧನೆ ಮಾಡಿದ್ದಾರೆ ಪರಮಪ್ರಸಾದ ಇಟ್ಟು. ಎಷ್ಟೋ ಮಂದಿ ಈ ವರ್ಷದ ಇದರಲ್ಲಿ ಅವರ ಚರ್ಚ್ಗಳಲ್ಲಿ, ನಾನು ಎಷ್ಟೋ ಮಂದಿನ ಬೆಂಗಳೂರದ ಇದಕ್ಕೆ ಮೈಮೆ ಬ್ರದರ್ ಹೇಳಿದರು, ನೀವು ಕರೀರಿ ಸಿಸ್ಟರ್ ಅಂತ. ನಾನು ಕರೆದಾಗ ಇಲ್ಲ ನಮ್ಮಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಎಷ್ಟೋ ಮಂದಿ ಅವರ ಮೇಲಿನ ಪ್ರೀತಿ ರಕ್ತ ಸಂಬಂಧಿ ಅಲ್ಲ, ಏನೂ ಅಲ್ಲ, ಅವರು ಕೊಟ್ಟ ಯೇಸುವಿನ ವಾಕ್ಯ, ಯೇಸುನಾಮದಲ್ಲಿ ಅವರು ತೋರಿದ ಪ್ರೀತಿ.
ನನಗೆ ಅವರ ಮಗಳಾಗಿ ನಾನು ಯಾವಾಗಲೂ ನೆನೆಸ್ತೀನಿ. ಬ್ರದರು ಹೋಗುವಾಗ ಯಾರಿಗೂ ₹1 ಕೊಡಲಿಕ್ಕಿರಲಿಲ್ಲ. ಯಾರ ಹತ್ರನೂ ಒಂದು ನಿಷ್ಠುರ ಅಂತ ಹೇಳೋದು ಇರಲಿಲ್ಲ. ಎಲ್ಲರೂ ಅವರಿಗಾಗಿ ಪ್ರಾರ್ಥಿಸಿದರು, ಎಲ್ಲರೂ ಅವ್ರನ್ನ ಪ್ರೀತಿ ಮಾಡಿದರು. ಸ್ವರ್ಗ ಸಾಮ್ರಾಜ್ಯ ಅವರಿಗಾಗಿ ಖಚಿತವಾಗಿ ಯೇಸುವಿನ ಬಾಗಿಲು ತೆರೆದಿರುತ್ತೆ, ಸ್ವರ್ಗದ ಬಾಗಿಲು ತೆರೆದಿರುತ್ತೆ, ನಾನು ವಿಶ್ವಾಸಿಸ್ತೀನಿ ಪ್ರಿಯರೇ. ಅವರ ಮಗಳಾಗಿ ನಾನು ಕೂಡ ಹಾಗೆ ನೆನೆಸ್ತೀನಿ. ₹1 ಸಾಲ ಇಲ್ಲದೆ, ಯಾರ ಹತ್ರ ಒಂದು ನಿಷ್ಠುರ ಇಲ್ಲದೆ, ಯಾರ ಹತ್ರ ದ್ವೇಷ ಇಲ್ಲದೆ, ಕೋಪ ಇಲ್ಲದೆ, ಏನು ಕಳಂಕ ಇಲ್ಲದೆ, ಯೇಸುವೆ ನಿನ್ನ ಮಡಿಲಲ್ಲಿ ಒಂದಿಷ್ಟು ಜಾಗ ಕೊಡಪ್ಪ ಅಂತ ಕೇಳಲಿಕ್ಕೆ ನಾನು ಆಸೆ ಪಡ್ತೀನಿ. ನೀವು ಕೂಡ ನನ್ನ ಸಹೋದರ ಸಹೋದರಿಯಾಗಿ, ನನ್ನ ತಾಯಿಯಾಗಿ, ನನ್ನ ತಂದೆಯಾಗಿ, ನನ್ನ ಬಂಧುವಾಗಿ, ನನ್ನ ಸ್ನೇಹಿತರಾಗಿ ನಾವೆಲ್ಲರೂ ಯೇಸುನಾಮದ ಮಹಿಮೆಗಾಗಿ ತವಕ ಪಡುವ, ಏನು ಕೆಲಸ ಮಾಡಿದರೂ ಯೇಸುನಾಮದ ಮಹಿಮೆಗಾಗಿ ಮಾಡುವ ಪ್ರಿಯರೇ. ಎಲ್ಲರನ್ನು ಪ್ರೀತಿಸುವ, ಎಲ್ಲರನ್ನು ಗೌರವಿಸುವ. ನನಗಿಂತ ನಿಮಗಿಂತ ಯಾರು ಶ್ರೇಷ್ಠರಲ್ಲ, ಎಲ್ಲರೂ ಶ್ರೇಷ್ಠರು. ನಾನು ಏನೂ ಅಲ್ಲ, ನಾನು ಝೀರೋ. ನನ್ನ ಮುಂದೆ ಇರುವವರು ಹೀರೋ. ಯೇಸುನಾಮದಲ್ಲಿ ಮಹಾ ಹೀರೋ, ಸೂಪರ್ ಸ್ಟಾರ್ ಯೇಸುವಿನಲ್ಲಿ. ಆ ಹೀರೋ ಅವರ ಮಕ್ಕಳು ನಾವು ಅಂತ ಹಾಗೆ ನೆನೆಸ್ಕೊಂಡ್ರೆ ಯಾರನ್ನ ದ್ವೇಷಿಸಲಿಕ್ಕೆ, ಯಾರನ್ನ ಕೋಪ ಮಾಡಲಿಕ್ಕೆ ನನಗೂ ನಿನಗೂ ಮನಸ್ಸು ಬರಲ್ಲ. ಒಳ್ಳೆ ಮಕ್ಕಳಾಗಿ ಬದುಕುವ ತನಕ ಯೇಸುನಾಮದ ಮಹಿಮೆಗಾಗಿ ಬದುಕುವ. ನಾನೇ ಮಾರ್ಗ, ನಾನೇ ಜೀವ, ನಾನೇ ಸತ್ಯ ಅಂತ ಹೇಳಿದ ಯೇಸುನಾಮದಲ್ಲಿ ಜೀವವಾಗಿ, ಮಾರ್ಗವಾಗಿ, ಸತ್ಯವಾಗಿ ಯೇಸುವನ್ನೇ ಹತ್ತುಕೊಂಡು, ಯೋಹಾನ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ ಯೇಸು ಹೇಳ್ತಾರೆ, ನಾನು ಕವಲು ಬಳ್ಳಿ, ನಾನು ರೆಂಬೆ, ನೀವೆಲ್ಲರೂ ನನ್ನ ಕವಲು ಬಳ್ಳಿಗಳು. ಆ ರೆಂಬೆಯನ್ನು ಆಶ್ರಯಿಸಿ ಬದುಕಲಿಕ್ಕೆ, ಆ ರೆಂಬೆಯನ್ನು ಅಪ್ಪಿಕೊಂಡು ಬದುಕಲಿಕ್ಕೆ ನೀವು ಕಲಿಯುವ. ಯೇಸುವೆಂಬ ಆ ಒಂದು ಮರದ ಆ ರೆಂಬೆಯನ್ನು ನಾವು ಅಪ್ಪಿಕೊಳ್ಳುವ. ಅವರು ಬೇರು, ಅವರಲ್ಲಿ ರೂಟ್ ಆಗುವ, ಅವರಲ್ಲಿ ನಾವು ನೆಲೆಯೂರುವ, ಯೇಸುವಿನಲ್ಲಿ ನೆಲೆಯೂರುವ, ಯೇಸುವಿನಲ್ಲಿ ಬದಲಾಗುವ, ಯೇಸುವಿನಲ್ಲಿ ಜೀವಿಸುವ. ನೋಡಿ, ಕೂತವ್ರನ್ನ ಕೆಳಗೆ ತಳ್ಳಿ ಹಾಕ್ಬೋದು, ಓಕೆ. ಮಲಗಿದವ್ರನ್ನ ತಳ್ಳಿ ಹಾಕೋಕ್ಕಾಗುತ್ತಾ? ನೆಲದ ಮೇಲೆ ಮಲಗಿದವ್ರನ್ನ ತಳ್ಳಿ ಹಾಕೋಕ್ಕಾಗುತ್ತಾ? ಇಲ್ಲಲ್ಲ. ಹಾಗಾಗಿ ನಾವು ನೆಲಕ್ಕಿಂತ ಕೆಳಗೆ ಬಗ್ಗಿ ಅಷ್ಟು ಒಂದು ಏನು ಹೇಳೋದು, ನಮ್ರತೆಯಿಂದ, ವಿನಯತೆಯಿಂದ, ವಿಧೇಯತೆಯಿಂದ ಯೇಸುವಿನ ಮಕ್ಕಳಾಗಿ ಬದುಕುವ. ನಾನು ಅಂತ ಹೇಳುವ ಅಹಂ ನಿನ್ನ ಹೃದಯದಿಂದ ಯೇಸು ತೆಗೆದು ಹಾಕಲಿ. ಪವಿತ್ರಾತ್ಮರು ನನ್ನಲ್ಲಿ ಬರುವಾಗ ಎಲ್ಲ ಕೆಟ್ಟದ್ದು ಬಿಟ್ಟು ಹೋಗುತ್ತೆ, ಎಲ್ಲ ಕೆಟ್ಟದ್ದು ಬಿಟ್ಟು ಹೋಗುತ್ತೆ. ಏಕೆಂದರೆ 1 ಯೋಹಾನ 4:4 ಹೇಳುತ್ತೆ, ಲೋಕದಲ್ಲಿರುವ ದುರಾತ್ಮನಿಗಿಂತ ನನ್ನೊಳಗಿರುವ ಯೇಸುವಿನ ಆತ್ಮ ಶ್ರೇಷ್ಠಾತ್ಮ. ಆ ಶ್ರೇಷ್ಠ ಆತ್ಮ ವಿಧೇಯತೆಯನ್ನು ಕೊಡುತ್ತೆ, ಆ ಶ್ರೇಷ್ಠ ಆತ್ಮ ಧೈರ್ಯವನ್ನು ಕೊಡುತ್ತೆ, ಆ ಶ್ರೇಷ್ಠ ಆತ್ಮ ಎಲ್ಲರೊಂದಿಗೆ ನಿಂತು ಸತ್ಯವನ್ನು, ನ್ಯಾಯವನ್ನು ಮಾತಾಡಲಿಕ್ಕೆ ಶಕ್ತಿ ನೀಡ್ತದೆ. ಆ ಶ್ರೇಷ್ಠ ಆತ್ಮ ನಮ್ಮನ್ನು ಸತ್ಯದ ಪಥದಲ್ಲಿ ನಡೆಸ್ತದೆ. ಆ ಶ್ರೇಷ್ಠ ಆತ್ಮ ಆ ಜ್ಯೋತಿಯಾದ ಬೆಳಕಾದ ಯೇಸುವಿನೆಡೆಗೆ ನಮ್ಮನ್ನು ಕೊಂಡೊಯ್ಯುತ್ತೆ. ಆ ಶ್ರೇಷ್ಠ ಆತ್ಮ ಜೀವವಾಕ್ಯವನ್ನು ಎತ್ತಿ ಹಿಡಿಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಆ ಶ್ರೇಷ್ಠ ಆತ್ಮ ನಮ್ಮಲ್ಲಿರುವ ಎಲ್ಲ ದುರ್ಗುಣ, ದುರಭ್ಯಾಸಗಳನ್ನು ತೆಗೆದು ಹಾಕುತ್ತೆ. ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈಯಿಟ್ಟು ಸ್ತೋತ್ರ ಯೇಸುವೆ, ವಂದನೆ ಸ್ವಾಮಿ, ಆರಾಧನೆ 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 ಕರ್ತನೆ. ನಾನು ಏನು ಕೆಲಸ ಮಾಡಿದ್ರು ಯೇಸುವೆ ನಿಮ್ಮ ನಾಮದ ಮಹಿಮೆಗಾಗಿ ಮಾಡಲು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಒಳ್ಳೆಯ ಕಾರ್ಯಗಳನ್ನು ಮಾಡಿ, ಯಾವ ಡಂಬಾಚಾರವಿಲ್ಲದೆ, ಯಾವ ಪ್ರಚಾರವಿಲ್ಲದೆ, ಯಾವ ಸ್ವಾರ್ಥತೆ ಇಲ್ಲದೆ ಯೇಸುವೆ ನಿಮ್ಮ ಕರುಣೆಯಿಂದ ನಾವು ಮಾಡಲು, ನಿಮ್ಮ ನಾಮದ ಮಹಿಮೆಗಾಗಿ ಮಾಡಲು, ಸ್ವರ್ಗ ಸಾಮ್ರಾಜ್ಯದ ಆ ಮಹಿಮಾ ಪದವಿಗಾಗಿ ಮಾಡಲು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಎಲ್ಲವೂ ನಿಮ್ಮ ಒಳಿತಿನಲ್ಲಿ ಬಾಳಲು ಕರುಣೆ ತೋರಿರಿ ಸ್ವಾಮಿ, ಕೃಪೆ ನೀಡಿರಿ. ನಿಮಗೆಲ್ಲ ಗೊತ್ತುಂಟು ಯೇಸುವೆ. ನನ್ನಲ್ಲಿರುವ ನೆಗೆಟಿವ್ ಪಾಸಿಟಿವ್ ನಿಮಗೆ ಗೊತ್ತು ಸ್ವಾಮಿ. ಎಲ್ಲ ಪಾಸಿಟಿವನ್ನು ಬೆಳಗಿಸಿರಿ, ಎಲ್ಲ ನೆಗೆಟಿವನ್ನು ಕಿತ್ತು ಬಿಸಾಕಿ ನಿಮ್ಮ ಶಿಲುಬೆಯಲ್ಲಿ ಜಡಿಯಲ್ಪಡಲಿ ಸ್ವಾಮಿ. ಯಾವ ಕೆಟ್ಟದ್ದು ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಮಕ್ಕಳನ್ನು, ನನ್ನ ಬಾಳ ಸಂಗಾತಿ, ನನ್ನ ಹೆತ್ತವರು, ಸಹೋದರ ಸಹೋದರಿ, ಬಂಧು ಮಿತ್ರಾದಿಗಳು, ರಕ್ತ ಸಂಬಂಧಿಗಳು, ನನ್ನ ಪ್ರೀತಿ ಪಾತ್ರನ್ನು ಮುಟ್ಟದೇ ಇರುವುದಕ್ಕಾಗಿ ಸ್ತೋತ್ರ ಯೇಸುವೆ. ನಿಮ್ಮ ರಕ್ತದ ಕೋಟೆಯಲ್ಲಿ ನಮ್ಮೆಲ್ಲರನ್ನು ಬಂಧಿಸಿ ನಿಮ್ಮ ಕಾವಲು ದೂತರ ಸಂರಕ್ಷಣೆಯಲ್ಲಿ ಕಾಪಾಡಿ 91ನೇ ಕೀರ್ತನೆಯ ಪವಿತ್ರ ಗ್ರಂಥದ ಸಕಲ ವಾಗ್ದಾನಗಳಿಂದ ನಾವು ಅನುಗ್ರಹಿಸಿ ಆಶೀರ್ವದಿಸಲ್ಪಡುವ ಮಕ್ಕಳಾಗುವುದಕ್ಕಾಗಿ ಸ್ತೋತ್ರ. ನಮ್ಮ ಗರ್ಭದಲ್ಲಿ ಹುಟ್ಟಿದ ಮಕ್ಕಳು ಧಾರಾಳವಾಗಿ ಆಶೀರ್ವದಿಸಲ್ಪಡಲಿ ಸ್ವಾಮಿ. ಒಳ್ಳೆಯ ಮಾರ್ಗದಲ್ಲಿ ಜೀವಿಸುವಂತಾಗಲಿ, ಪರಿಶುದ್ಧತ ಮಕ್ಕಳಾಗಿ ಜೀವಿಸುವಂತಾಗಲಿ ಸ್ವಾಮಿ. ಎಲ್ಲ ದುರ್ಗುಣ ದುರಭ್ಯಾಸಗಳು ನಿಮ್ಮ ಶಿಲುಬೆಗೆ ಜಡಿಯಲ್ಪಡಲಿ. ಎಕ್ಸಾಮ್ ಬರೆಯುವ ಮಕ್ಕಳು ಯೇಸು ನಾಮದಲ್ಲಿ ಪಾಸಾಗುವುದಕ್ಕಾಗಿ ಸ್ತೋತ್ರ. ಸ್ಕೂಲ್ ಕಾಲೇಜಲ್ಲಿ ಓದುವ ಮಕ್ಕಳಿಗೆ ತಕ್ಕ ಸಮಯದಲ್ಲಿ ಫೀಸ್ ಕಟ್ಟಲು ಕರುಣೆ ತೋರಿದಕ್ಕಾಗಿ ಸ್ತೋತ್ರ. ವಿದ್ಯಾಭ್ಯಾಸ ಪೂರ್ತೀಕರಿಸಿದಕ್ಕಾಗಿ ಸ್ತೋತ್ರ. ಕೆಲಸ ಹುಡುಕುತ್ತಿರುವವರು, ಇಂಟರ್ವ್ಯೂ ಕೊಟ್ಟಿರುವವರು ಎಲ್ಲರಿಗೆ ಕೆಲಸದ ಆಶೀರ್ವಾದ ದಯಪಾಲಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವೆ, ಈ ವೇಳೆಯಲ್ಲಿ ನಮ್ಮ ಪ್ರಾರ್ಥನೆ ಅವಶ್ಯಕತೆ ಇರುವ ಸರ್ವ ಮಕ್ಕಳಲ್ಲಿ ಹೋಗಿ ನಮ್ಮ ಪ್ರಾರ್ಥನೆ ತಲುಪುವಂತಾಗಲಿ. ಎಲ್ಲ ರೋಗಿಗಳು ಯೇಸುನಾಮದಲ್ಲಿ ಸೌಖ್ಯಗೊಳ್ಳಲಿ. ಹಾಸ್ಪಿಟ್ಲಲ್ಲಿ ಬಳಲುವವರು, ಕೂಗಿ ಕರೆಯುತ್ತಿರುವವರು, ಮೊರೆ ಇಡುವವರು ಎಲ್ಲರ ಮೇಲೆ ನಿಮ್ಮ ಕರುಣೆ ಹಿಡಿದು ಬರಲಿ ಸ್ವಾಮಿ. ಎಲ್ಲ ಅಧಿಕಾರಿಗಳು ಆಶೀರ್ವಾದಗೊಳ್ಳಲಿ. ಎಲ್ಲ ಡಾಕ್ಟರ್ಸ್, ನರ್ಸಸ್, ಟೀಚರ್ಸ್,
ಸೈಂಟಿಸ್ಟ್, ಇಂಜಿನಿಯರ್ಸ್ ಯೇಸು ನಾಮದಲ್ಲಿ ಕರುಣೆಯಿಂದ ತುಂಬಲ್ಪಡಲಿ. ಎಲ್ಲ ರೈತಾಪಿ ವರ್ಗದವರ ಆಶೀರ್ವಾದ ಹೊಂದಲಿ. ಎಲ್ಲ ಕೂಲಿ ಕಾರ್ಮಿಕರ ಕೃಪೆಯಿಂದ ತುಂಬಲ್ಪಡಲಿ. ಕುಟುಂಬದಲ್ಲಿರುವ ಕಲಹ ಕಚ್ಚಾಟಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಮತ್ತೆ ಮರಿಯಮ್ಮನವರೇ, ಎಲ್ಲರನ್ನು ಇಡೀ ಪ್ರಪಂಚದಲ್ಲಿರುವ 840 ಕೋಟಿ ಜನರನ್ನು ಸಮರ್ಪಿಸಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸಿ. ತಾಯಿಯ ತಂದೆಯಾದ ದೇವನೇ, ಯೇಸು ನಾಮದಲ್ಲಿ ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನಾನು ನಿಮಗಾಗಿ ಪ್ರಾರ್ಥಿಸ್ತೀನಿ. ನಿಮ್ಮೆಲ್ಲ ಅವಶ್ಯಕತೆಗಳಿಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಕೆಲಸ ಕಾರ್ಯಗಳಿಗಾಗಿ ಪ್ರಾರ್ಥಿಸ್ತೀನಿ. ನೀವು ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ತಂಡಕ್ಕಾಗಿ, ನಮ್ಮ ಪ್ರೋ ಲೈಫ್ ಮಿನಿಸ್ಟ್ರಿಗಾಗಿ ಪ್ರಾರ್ಥಿಸಿ ಅಂತ ಹೇಳ್ತಾ, ನಿಮ್ಮ ಸಹೋದರಿ ಮಂಜುಳಾ ಜಾಯ್, ಪ್ರೋ ಲೈಫರ್. ದಿವ್ಯವಾಣಿ